ಮುಂಭಾಗದ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಶಿಕ್ಷಕೇತರ ಬಂಧುಗಳಿಗೆ ಆದರದ ಗೌರವಪೂರ್ಣ ಸ್ವಾಗತವನ್ನು ಕೋರುತ್ತಿದ್ದೇನೆ. ಭರವಸೆಯ ಸಂಕೇತ ಶ್ರೀಮತಿ ಮತ್ತು ಶ್ರೀ ರೇಮಂಡ್ ಡಿಸೋಜಾ ಹಾಗೂ ಪುತ್ರ ರಸಲ್ ಡಿಸೋಜಾ
ವ್ಯಕ್ತಿಗಳನ್ನು ಆಧರಿಸುವ ಸಂಕೇತವಾಗಿ ಈಗ ನಮ್ಮ ಶಾಲಾ ವಿದ್ಯಾರ್ಥಿನಿಯರಿಂದ ಸ್ವಾಗತ ನೃತ್ಯ. आए हैं हम स्वागत करने, आए हैं हम स्वागत करने, मन में आदर भाव लिए स्वागत करते हैं हम सबका, स्वागत करते हैं हम सबका, फूलों का उपहार लिए कोयल कुके गाय बबीहा, ये धरा हो रही मगन, दसों दिशाएं गूंजी देखो, वादा के कहता ये मन 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 मन, स्वागतम 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 शुभ स्वागतम। आप आए खुशियाँ लाए, ये फिजाएं गीत गाए, मन में उठती है तरंगे, ये पवन भी चहचहाए, गंगा सूरज लाखों तारे झूमे नाचे ये गगन, कलियां देखो मुस्काई है, कह रहा है ये चमन मन 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 मन, स्वागतम 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 शुभ स्वागतम। जब जब आए हम गीत ऐसे गाएं, सबको झुमाएं और झूम झूम गाएं, परवसा है जज्बा हमें सागर सी गहराई, फूलों पर भी राह बना दे ऐसी धूम मचाई, दिल में आशाएं और लब पे दुआएं, दिल में आशाएं और लब पे दुआएं, स्वागत करें हम पल के बिछाएं। May you ever be so happy, enjoy our love with pleasure. May you always live with splendor, with the blissful kind nature. Welcome, we welcome all of you. 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 Swagatam, 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 shubh swagatam. ಅಧ್ಯಕ್ಷರಾದ ಪೂಜ್ಯ ಸಂಚಾಲಕರು ವಂದನೀಯ ಫಾದರ್ ಡಾಕ್ಟರ್ ಜೆ ಬಿ ಸಲ್ಡಾನ, ಶ್ರೀ ಮತ್ತು ಶ್ರೀಮತಿ ರೈಮಂಡ್ ಡಿಸೋಜಾ, ಪುತ್ರ ರಸೆಲ್, ವಂದನೀಯ ಫಾದರ್ ವಲೇರಿಯನ್ ಡಿಸೋಜಾ, ಫಾದರ್ ಸಂತೋಷ್ ಡಿಸೋಜಾ, ಫಾದರ್ ಕ್ಲೆಮೆಂಟ್ ಮಸ್ಕರೇನಸ್, ನಮ್ಮ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಶ್ರೀ ಮೆಲ್ವಿನ್ ಡಿಸೋಜಾ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಶುಭ ಕೋರುತ್ತಾ, ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಕಳೆದ 12 ವರ್ಷಗಳಿಂದ ಸಹಾಯಕ ಅಧ್ಯಾಪಕರಾಗಿ, ಮುಖ್ಯ ಶಿಕ್ಷಕರಾಗಿ
ಅವಿರತ ಸೇವೆ ಸಲ್ಲಿಸಿದ ನಮ್ಮ ಪ್ರೀತಿಯ ಮುಖ್ಯ ಶಿಕ್ಷಕರಾದ ಶ್ರೀ ರೇಮಂಡ್ ಡಿಸೋಜ ಇವರ ಗುರುವಂದನ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಆಗಮಿಸಿದ ನಿಮ್ಮೆಲ್ಲರಿಗೂ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದಾರೆ ನಮ್ಮ ಸಂಚಾಲಕರಾದ ವಂದನೀಯ JB ಸಲ್ಡಾನ ಇವರಿಗೆ. ಫಾದರ್, ನಿಮಗೆ ಸ್ವಾಗತ. ಗುರುವಂದನೆ ಸ್ವೀಕರಿಸುವಂತಹ ನಮ್ಮ ಮುಖ್ಯ ಶಿಕ್ಷಕರಾದ ಶ್ರೀ ರೇಮಂಡ್ ಡಿಸೋಜ ಮತ್ತು ಧರ್ಮಪತ್ನಿ ಶ್ರೀಮತಿ ಪ್ರಮೀಳಾ ಡಿಸೋಜ ಇವರಿಗೂ ನಮ್ಮ ಇಲ್ಲಿ ನೆರೆದ ಸರ್ವರ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತರಾದ ವಂದನೀಯ ಕ್ಲೆಮೆಂಟ್ ಮಸ್ಕ್ರೇನಸ್. ಇವರು ಇಂದು ಉಡುಪಿ ಜಿಲ್ಲೆಯ ಮೂಡುಬೆಳ್ಳೆ ಚರ್ಚಿನ ಧರ್ಮಗುರುಗಳಾಗಿ ಸಂತ ಲಾರೆನ್ಸ್ ವಿದ್ಯಾಸಂಸ್ಥೆಯ ಸಂಚಾಲಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಂದು ಉತ್ತಮ ಸಭಾಭವನವನ್ನು ಕಟ್ಟಿದ ಕೀರ್ತಿ ಅವರದು. ಬಹುಶಃ ಅಂತಹ ದೊಡ್ಡ ಸಭಾಭವನ ನಾನು ನಮ್ಮ ಜಿಲ್ಲೆಯಲ್ಲಿ ಕಂಡಿದ್ದು ಇಲ್ಲ. ಅಂತಹ ಒಂದು ದೊಡ್ಡ ಸಭಾಭವನವನ್ನು ಇತ್ತೀಚೆಗೆ ಅವರು ಅದನ್ನು ಉಪಯೋಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಕೀರ್ತಿ ಖಂಡಿತವಾಗಿ ಅವರಿಗೆ ಸಲ್ಲುತ್ತದೆ. ಇವತ್ತು ನಾವು ಈ ಸಭಾಂಗಣದಲ್ಲಿ ಒಟ್ಟು ಸೇರಿದ್ದೇವೆ. ಇದು 3 ಅಂತಸ್ತಿನ ಕಟ್ಟಡ. ಈ ಕಟ್ಟಡದ ನಿರ್ಮಾಪಕರು ಅವರೇ ಆಗಿದ್ದಾರೆ, ವಂದನೀಯ ಫಾದರ್ ಕ್ಲೆಮೆಂಟ್ ಮಸ್ಕ್ರೇನಸ್. ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಯಲ್ಲಿ ಇದ್ದಾರೆ. ಫಾದರ್, ನಿಮಗೆ ಆತ್ಮೀಯ ಸ್ವಾಗತ. ಪುತ್ತೂರು ಫಿಲೋಮಿನಾ ಪ್ರೌಢಶಾಲೆಯ ಸಂಚಾಲಕರಾಗಿದ್ದವರು ವಂದನೀಯ ವಲೇರಿಯನ್ ಡಿಸೋಜ ಇವರು. ರೇಮಂಡ್ ಸರಿಗೆ ಶಿಕ್ಷಕರ ಸೇವೆಗೆ ಅವಕಾಶ ಮಾಡಿಕೊಟ್ಟವರೇ ನಮ್ಮ ಪೂಜ್ಯ ಗುರುಗಳು. ಇಂದು ನಮ್ಮೊಂದಿಗೆ ಅವರನ್ನು ಕಾಣುವ ಅವಕಾಶ ನಮಗೆ ಸಿಕ್ಕಿದೆ. ಫಾದರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಇಲ್ಲಿ ನೆರೆದ ಸರ್ವರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ರೇಮಂಡ್ ಡಿಸೋಜರವರ ಕುಟುಂಬ ರಾಣಿಪುರ ಚರ್ಚಿನ ಎದುರು ಭಾಗದಲ್ಲಿದೆ. ಒಂದು ರಸ್ತೆ ಮಧ್ಯದಲ್ಲಿ ಅಡ್ಡವಾಗಿ ನಿಂತಿದೆ. ಒಂದು ಭಾಗದಲ್ಲಿ ರೇಮಂಡ್ ಸರ್ರ ಮನೆ, ಇನ್ನೊಂದು ಭಾಗದಲ್ಲಿ ರಾಣಿಪುರ ಚರ್ಚ್. ಬಹುಶಃ ಮುಂಜಾನೆ ಎದ್ದಾಗ ಅಲ್ಲಿಯ ಚರ್ಚಿನ ಫಾದರ್ ಮತ್ತು ರೇಮಂಡ್ ಸರ್ ಅವರು ಪರಸ್ಪರ ಮುಖ ಮಾಡಿಕೊಂಡು ನೋಡುವಂತಹ ಅವಕಾಶ ಕೂಡ ಬಹುಶಃ ಇದೆ. ಹಾಗಾಗಿ ನಾವು ಅಲ್ಲಿಯ ಫಾದರ್ ಸಂತೋಷ್ ಡಿಸೋಜ ಇವರನ್ನು ಕೇಳಿಕೊಂಡಾಗ ಇವರು ಕಾರ್ಯಕ್ರಮಕ್ಕೆ ಸಂತೋಷದಲ್ಲಿ ಬರುವಂತೆ ಒಪ್ಪಿಕೊಂಡಿದ್ದಾರೆ. ಅವರು ಇಂದು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಫಾದರ್ ಸಂತೋಷ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸಂತ ಸೆಬಾಸ್ಟಿಯನ್ ಅನುದಾನಿತ ಪ್ರೌಢಶಾಲೆಯ ಆವರಣವನ್ನು ಪ್ರವೇಶಿಸಿದಾಗ ವ್ಯಕ್ತಿಯೋರ್ವರು ಹೂಗಿಡಗಳ ಮಧ್ಯೆ ಪಿಕ್ಕಾಸು ಹಾರೆ ಹಿಡಿದುಕೊಂಡು ಅಗಿಯುವುದನ್ನು, ಹೂಗಿಡಗಳಿಗೆ ನೀರನ್ನು ಹಾಯಿಸುವುದನ್ನು ಅಥವಾ ಕೈಯಲ್ಲಿ ಬಕೆಟ್ ಹಿಡಿದುಕೊಂಡು ಓಡಾಡುವುದನ್ನು ನೀವು ಕಂಡರೆ ಅವರು ಈ ಶಾಲೆಯ ಜವಾನರಾಗಿರಬಹುದು ಎಂದುಕೊಳ್ಳಬೇಡಿ. ಅವರೇ ನಮ್ಮ ಪ್ರೀತಿಯ ಮುಖ್ಯ ಶಿಕ್ಷಕರು. ಶಾಲೆಯನ್ನೇ ತಮ್ಮ ಮನೆಯಂತೆ ಪ್ರೀತಿಸುವ, ಶಾಲೆಯಲ್ಲೇ ದಿನದ ಹೆಚ್ಚಿನ ಅವಧಿಯನ್ನು ಕಳೆಯುವ, ಯಾವುದೇ ಬಿರುದು ಸನ್ಮಾನಗಳನ್ನು ಬಯಸದೆ ಈ ಶಿಕ್ಷಣ ಸಂಸ್ಥೆಯ ಏಳಿಗೆಗಾಗಿ ಅವಿರತವಾಗಿ ದುಡಿಯುವ ನಮ್ಮ ಶಿಕ್ಷಕರು, ನಮ್ಮ ಮುಖ್ಯ ಶಿಕ್ಷಕರು ಶ್ರೀ ರೇಮಂಡ್ ಡಿಸೋಜರವರು. ಕಥೋಲಿಕ ಶಿಕ್ಷಣ ಮಂಡಳಿಯ ವಿವಿಧ ಸಂಸ್ಥೆಗಳಲ್ಲಿ ಸುಮಾರು 36 ವರ್ಷಗಳ ಸುದೀರ್ಘ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಇದೀಗ ನಿವೃತ್ತಿಯ ಹೊಸ್ತಿಲಲ್ಲಿ ಆತುರದಿಂದ ನಿಂತಿರುವ ಶ್ರೀಯುತ ರೇಮಂಡ್ ಡಿಸೋಜರವರ ವ್ಯಕ್ತಿ ಪರಿಚಯವನ್ನು ನಾನು ಕಂಡಂತೆ ಮಾಡಿಕೊಳ್ಳಲು ಸಂತೋಷಪಡುತ್ತೇನೆ. ಶ್ರೀಯುತ ರೇಮಂಡ್ ಡಿಸೋಜರವರು ತಂದೆ ಶ್ರೀ ಅವಿಡ್ ಡಿಸೋಜ, ತಾಯಿ ಬೆನ್ನಿ ಡಿಸೋಜ, ಶ್ರೀಮತಿ ಬೆನ್ನಿ ಡಿಸೋಜರವರ 8 ಮಂದಿ ಮಕ್ಕಳಲ್ಲಿ 3ನೇಯವರಾಗಿ ಏಪ್ರಿಲ್ 4, 1959ರಲ್ಲಿ ಮಂಗಳೂರಿನ ಕೂಳೂರಿನಲ್ಲಿ ಜನಿಸಿದರು. 1964ರಲ್ಲಿ ನವಮಂಗಳೂರು ಬಂದರಿನ ನಿರ್ಮಾಣದ ಸಮಯದಲ್ಲಿ ಅವರ ಕುಟುಂಬವು ಹೊಸಕುದ್ರು ಎಂಬ ಸ್ಥಳಕ್ಕೆ ಸ್ಥಳಾಂತರಗೊಂಡಿತು.
ಇದು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಪ್ರದೇಶವಾದ್ದರಿಂದ ಅವರ ಬಾಲ್ಯವು ಮತ್ತು ಪ್ರಾಥಮಿಕ ವಿದ್ಯಾಭ್ಯಾಸವು ಪ್ರಯಾಸಕರವಾಗಿತ್ತು. ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ರಾಣಿಪುರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಡೆದುಕೊಂಡು ಮಂಗಳೂರಿನ ಮಿಲಾಗ್ರಿಸ್ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣ, ಸಂತ ಎಲೋಷಿಯಸ್ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ, ಸರಕಾರಿ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ B.Ed ಪದವಿಯನ್ನು ಪಡೆದರು. ನಂತರ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ ನಂತರ ಕಥೋಲಿಕ ಶಿಕ್ಷಣ ಮಂಡಳಿಗೆ ಸೇರಿದ ಪುತ್ತೂರಿನ ಸಂತ ಫಿಲೋಮಿನಾ ಪ್ರೌಢಶಾಲೆಯಲ್ಲಿ ಜುಲೈ 1, 1983ರಿಂದ ಮೇ 31, 1993ರವರೆಗೆ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು. ಈ ಅವಧಿಯಲ್ಲಿ ವಿದ್ಯಾರ್ಥಿ ನಿಲಯದ ಸಹಾಯಕ ವಾರ್ಡನ್ ಆಗಿ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿಭಾಯಿಸಿದರು. ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ವಿಶೇಷ ಶ್ರಮವಹಿಸಿ ಉತ್ತಮ ಫಲಿತಾಂಶ ಪಡೆಯುವಲ್ಲಿ ಯಶಸ್ವಿಯಾದರು. ನಂತರ ಮಂಗಳೂರಿನ ಮಿಲಾಗ್ರಿಸ್ ಪ್ರೌಢಶಾಲೆಗೆ ವರ್ಗಾವಣೆಗೊಂಡ ಇವರು ಜೂನ್ 1, 1993ರಿಂದ ಜುಲೈ 15, 2700ರವರೆಗೆ ಸೇವೆ ಸಲ್ಲಿಸಿದರು. ಸರಳ ಶೈಲಿಯ ಬೋಧನೆ, ಕ್ರಮಬದ್ಧವಾದ ಪ್ರವಾಸಗಳ ಆಯೋಜನೆಗಳಿಂದಾಗಿ ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದರು. ನಂತರ 2007 ಜುಲೈ ತಿಂಗಳ 16ರಂದು ಪೆರ್ಮನ್ನೂರಿನ ಸಂತ ಸೆಬಾಸ್ಟಿಯನರ ಅನುದಾನಿತ ಪ್ರೌಢಶಾಲೆಗೆ ವರ್ಗವಾಗಿ ಬಂದರು. ಆಗ ಈ ಸಂಸ್ಥೆಯ ಸಂಚಾಲಕರಾಗಿದ್ದವರು ವಂದನೀಯ ಗುರುಗಳಾದ ಥಾಮಸ್ ಡಿಸೋಜರವರು ಹಾಗೂ ಪ್ರಾಂಶುಪಾಲರಾಗಿದ್ದವರು ವಂದನೀಯ ಗುರುಗಳಾದ ಕ್ಲೆಮೆಂಟ್ ಮಸ್ಕರೀನಸ್ರವರು. ವಂದನೀಯ ಗುರುಗಳಾದ ಕ್ಲೆಮೆಂಟ್ ಮಸ್ಕರೀನಸ್ರವರು 2013ರಲ್ಲಿ ಸ್ವಯಂ ನಿವೃತ್ತಿ ಪಡೆದಾಗ ಸಂಸ್ಥೆಯ ಜವಾಬ್ದಾರಿಯುತ ಸ್ಥಾನದ ಚುಕ್ಕಾಣಿಯನ್ನು ಹಿಡಿಯಲು ಆಡಳಿತ ಮಂಡಳಿಯು ಶ್ರೀಯುತ ರೇಮಂಡ್ ಡಿಸೋಜರ್ ಅವರನ್ನು ಆಯ್ಕೆ ಮಾಡಿತು. ಕಾಕತಾಳೀಯ ಎಂಬಂತೆ ಅವರ ಆಯ್ಕೆಯು ಅವರ ಹುಟ್ಟು ಹಬ್ಬದಂದೇ, ಅಂದರೆ 2014ರ ಏಪ್ರಿಲ್ 4ರಂದೇ ಶಿಕ್ಷಣ ಇಲಾಖೆಯಿಂದ ಅನುಮೋದಿಸಲ್ಪಟ್ಟಿತು. ಅಂದಿನಿಂದ ಇಂದಿನವರೆಗೆ ತನ್ನ ಕರ್ತವ್ಯಕ್ಕೆ ಯಾವುದೇ ಚ್ಯುತಿ ಬಾರದಂತೆ ಎಲ್ಲ ಜವಾಬ್ದಾರಿಗಳನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಾ ಬಂದಿರುವ ಶ್ರೀಯುತರು ದಿಟ್ಟ, ನೇರ ನುಡಿಯ ಅತ್ಯಂತ ಸರಳ ವ್ಯಕ್ತಿ. ಶ್ರೀಯುತರು ಧರ್ಮಪತ್ನಿ, 300 ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕಿ ಶ್ರೀಮತಿ ಪ್ರಮೀಳಾ ಡಿಸೋಜಾ ಹಾಗೂ ಏಕಮಾತ್ರ ಸುಪುತ್ರ ರಸಲ್ ಡಿಸೋಜಾರೊಂದಿಗೆ ರಾಣಿಪುರದಲ್ಲಿ ಅನ್ಯೋನ್ಯ ಕೌಟುಂಬಿಕ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಯುತ ರೇಮಂಡ್ ಡಿಸೋಜರ್ ಅವರು ಬಹುಮುಖ ವ್ಯಕ್ತಿತ್ವವುಳ್ಳವರು. ವಿದ್ಯಾರ್ಥಿಗಳಿಗೆ ಅಚ್ಚುಮೆಚ್ಚಿನ ರೇಮಂಡ್ ಸರ್, ಸಹೋದ್ಯೋಗಿಗಳನ್ನು ಸಮಾನರಾಗಿ ಕಂಡು ಅವರೊಡನೆ ಸಾಮಾನ್ಯರಂತೆ ಬೆರೆತು ಅವರ ನೋವು ಸಮಸ್ಯೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸುವ ಹೆಂಗರುಳು ಅವರದು. ತನ್ನ ಸಿದ್ಧಾಂತಗಳೊಂದಿಗೆ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳದ ಹಠವಾದಿ. ಸಮಸ್ಯೆಗಳು ಎದುರಾದಾಗ ಯಾರೊಡನೆಯೂ ಚರ್ಚಿಸದೆ ಏಕಾಂಗಿಯಾಗಿ ಪರಿಹಾರವನ್ನು ಕಂಡುಕೊಳ್ಳುವ ವಿಶಿಷ್ಟ ಗುಣ ಅವರದು. ಉತ್ತಮ ಕಾರ್ಯನಿರ್ವಾಹಕರಾಗಿದ್ದು ಉತ್ತಮ ವಾಗ್ಮಿಯೂ ಹೌದು. ಶಾಲೆಯ ಪ್ರತಿ ವಿದ್ಯಾರ್ಥಿಯ ಬಗ್ಗೆ ವೈಯಕ್ತಿಕವಾಗಿ ತಿಳಿದುಕೊಂಡು ಹೆಸರು ಕರೆದು ಗುರುತಿಸುವುದು ಅವರ ಅಸಾಮಾನ್ಯ ಸಾಮರ್ಥ್ಯ. ವಿದ್ಯಾರ್ಥಿಗಳೊಡನೆ ಪ್ರೀತಿಯಿಂದ ಬೆರೆತು ಅವರಲ್ಲಿ ಶಿಸ್ತನ್ನು ಮೂಡಿಸುವುದು ಅವರ ಕಾರ್ಯವೈಖರಿಯನ್ನು ಪ್ರತಿಬಿಂಬಿಸುತ್ತದೆ. ಯಾವುದೇ ಕೆಲಸದ ಬಗ್ಗೆ ಕೀಳರಿಮೆ ಹೊಂದದೆ ಅದನ್ನು ನಿರ್ವಹಿಸುವಂತಹ ವಿಶಾಲ ಹೃದಯ ಅವರದು. ಅವರು ಒಬ್ಬ ನಿಸರ್ಗ ಪ್ರೇಮಿ ಎಂಬುದಕ್ಕೆ ಶಾಲಾ ಆವರಣದಲ್ಲಿ ಅವರ ಆರೈಕೆಯಲ್ಲಿ ಬೆಳೆದ ಗಿಡಗಳಲ್ಲಿ ಅರಳುವ ಬಣ್ಣ ಬಣ್ಣದ ಹೂಗಳೇ ಸಾಕ್ಷಿ. ಸದಾಕಾಲ ಕ್ರಿಯಾಶೀಲರಾಗಿದ್ದು ಪಾದರಸದಂತೆ ಚುರುಕು ಹಾಗೂ ವಿದ್ಯಾರ್ಥಿಗಳಿಗೂ ಯಾವಾಗಲೂ ಚುರುಕಾಗಿರುವಂತೆ ಕಿವಿಮಾತು. ನವಿರಾದ ಹಾಸ್ಯದೊಂದಿಗೆ ಸಹೋದ್ಯೋಗಿಗಳನ್ನು ಯಾವಾಗಲೂ ಪ್ರೋತ್ಸಾಹಿಸುವುದು ಅವರ ದೊಡ್ಡ ಗುಣ. ಅವರೊಬ್ಬ ಭಾವಜೀವಿ. ಸುಮಾರು 7 ವರ್ಷಗಳ ಕಾಲ ನಾನು ಮಿಲಾಗ್ರಿಸ್ ಪ್ರೌಢಶಾಲೆಯಲ್ಲಿ ಅವರ ಸಹೋದ್ಯೋಗಿಯಾಗಿದ್ದೆ. ಶಿಕ್ಷಕರ ಕೊಠಡಿಯಲ್ಲಿ ಅವರು ಕುಳಿತುಕೊಳ್ಳುತ್ತಿದ್ದಂತಹ ಆಸನ ಹಾಗೂ ಹಾಸ್ಯ ಸನ್ನಿವೇಶಗಳನ್ನು ಬಿಚ್ಚು ಮನಸ್ಸಿನಿಂದ ಅನುಭವಿಸಿ ಮುಕ್ತವಾಗಿ ಅವರು ನಗುತ್ತಿದ್ದಂತಹ ರೀತಿ ಈಗಲೂ ನನ್ನ ಕಣ್ಣ ಮುಂದೆ ಹಚ್ಚ ಹಸಿರಾಗಿದೆ. ಪ್ರೀತಿಯ ಮುಖ್ಯ ಶಿಕ್ಷಕರೇ, ಈ ನಗು ನಿಮ್ಮ ಮುಂದಿನ ಜೀವನದ ಅವಿಭಾಜ್ಯ ಅಂಗವಾಗಿರಲಿ.
ನಿಮ್ಮ ಜೀವನದಲ್ಲಿ ಆರಂಭವಾಗಲಿರುವ ಹೊಸ ಅಧ್ಯಾಯವು ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿದ ಕಂಡಂತೆ ನನ್ನ ಪ್ರೀತಿಯ ಮುಖ್ಯೋಪಾಧ್ಯಾಯರಾದ ಶ್ರೀ ರೈಮಂಡ್ ಡಿಸೋಜಾರವರ ಬಗ್ಗೆ ಹೇಳಬೇಕೆಂದರೆ ಸರಳ, ಆಡಂಬರವಿಲ್ಲದ ಸೌಮ್ಯ ಸ್ವಭಾವದ ವ್ಯಕ್ತಿ. ಇವರ ಮಾತುಗಳು ಜೇನಿನ ಹನಿಯಷ್ಟು ಸಿಹಿ. ಇವರ ನಗು ಇವರು ಬೆಳೆಸಿದ ಹೂವಿನ ಹಾಗೆ. ಇವರು ಪ್ರತಿಯೊಬ್ಬರನ್ನು ಸಮಾನರಾಗಿ ನೋಡುತ್ತಾ ನಗುಮುಖದಿಂದ ಮಾತನಾಡಿಸುವುದು ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ. ಇವರು ತರಗತಿಗೆ ಬಂದಾಗ ಅವರು ಹೇಳುವುದು ಇಷ್ಟೇ: ಚುರುಕಾಗಿರಬೇಕು, ಉತ್ತಮ ಗುಣನಡತೆ ಹೊಂದಿರಬೇಕು ಮತ್ತು ನಮಗೆ ಉತ್ತಮ ಫಲಿತಾಂಶ ಕೊಡಬೇಕು. ಇವರ ಮಾತುಗಳು ಆದರ್ಶನೀಯವಾದುದು. ನಾನು 8ನೇಯಲ್ಲಿ ನೋಡಿದ ರೈಮಂಡ್ ಸರಿಗೂ 10ನೇಯಲ್ಲಿ ನೋಡಿದ ರೈಮಂಡ್ ಸರಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಅವರ ಗುಣನಡತೆಯಲ್ಲಾಗಲಿ ವ್ಯಕ್ತಿತ್ವದಲ್ಲಾಗಲಿ ಉದ್ದ ಅಗಲ ತೂಕಗಳಲ್ಲಿಯೂ ಯಾವುದೇ ವ್ಯತ್ಯಾಸವನ್ನು ಕಾಣಲಿಲ್ಲ. ಇವರು ಈ ಶಾಲೆಯಲ್ಲಿ 5 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ನಮ್ಮನ್ನು ತಮ್ಮ ಸ್ವಂತ ಮಕ್ಕಳಂತೆಯೇ ನೋಡಿಕೊಂಡಿದ್ದಾರೆ. ನಾವು ತಪ್ಪು ಮಾಡಿದಾಗ ತಿದ್ದಿ ತೀಡಿ ಸರಿಯಾದ ದಾರಿಯಲ್ಲಿ ನಡೆಯುವಂತೆ ನಮ್ಮನ್ನು ಪ್ರೇರೇಪಿಸಿದ್ದಾರೆ. ಯಾವುದರಲ್ಲಿಯೂ ಕೊರತೆ ಬಾರದಂತೆ ನೋಡಿಕೊಂಡಿದ್ದಾರೆ. ಇವರ ಪ್ರೀತಿ ಅಪಾರ. ನಾವು ಅವರ ಬಳಿ ಏನಾದರೂ ಮಾತನಾಡಿಸಲು ಅಥವಾ ಯಾವುದಾದರೂ ವಿಷಯದ ಬಗ್ಗೆ ಕೇಳಲು ಹೋದಾಗ ಮೊದಲು ಅವರು ಆಡುವ ಮಾತು "ಏನು ಮಗು?" ಇವರ ಈ ಸಿಹಿಯಾದ ನುಡಿಯನ್ನು ನಾವು ಎಂದಿಗೂ ಮರೆಯಲಾರೆವು. ಇವರ ಅಚ್ಚ ಕನ್ನಡದ ಮಾತು ಕಿವಿಗೆ ಇಂಪನ್ನು ಕೊಡುತ್ತವೆ. ಇವರ ಜೀವನವು ತುಂಬ ಸರಳವಾದ ಜೀವನ, ಚಟುವಟಿಕೆಯಿಂದ ಕೂಡಿದ ವ್ಯಕ್ತಿತ್ವ ಅವರದು. ಅವರ ಹೆಚ್ಚಿನ ಅವಧಿಯನ್ನು ಶಾಲೆಯಲ್ಲಿಯೇ ಕಳೆಯುವರು. ಇವರನ್ನು ನಮ್ಮ ಶಾಲಾ ಹೂದೋಟದ ಬಳಿ ನೋಡಿದಾಗ ನೆನಪಾಗುವುದು ಒಂದೇ: ಪರಿಸರ ಪ್ರೇಮಿ ರೈಮಂಡ್ ಸರ್. ಹಾರೆ ಪಿಕಾಸುಗಳನ್ನು ಹಿಡಿದು ಕಸವನ್ನು ಗುಡಿಸಿದ ಮುಖ್ಯೋಪಾಧ್ಯಾಯರು ಅಂದರೆ ನಾವು ನೋಡಿದ ರೈಮಂಡ್ ಸರ್. ಇವರು ಪ್ರತಿದಿನ ತಮ್ಮ ಪ್ರೀತಿಯ ಹೂದೋಟಕ್ಕೆ ನೀರು ಹಾಕಿ ಪೋಷಣೆ ಮಾಡುತ್ತಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ. ಆ ಗಿಡಗಳು ಕೂಡ ತಮ್ಮ ಪ್ರೀತಿಯ ಯಜಮಾನನಿಗೆ ಸುಂದರವಾದ ಹೂಗಳನ್ನು ಕೊಡುತ್ತವೆ. ಇವರು ಬೆಳೆಸಿದ ಅನೇಕ ವಿಧದ ಬಣ್ಣದ ಹೂಗಳು ನಮ್ಮ ಶಾಲೆಯ ಮೆರುಗನ್ನು ಹೆಚ್ಚಿಸಿದೆ. ಹಾಗೂ ಇವುಗಳನ್ನು ನೋಡಿದಾಗ ಮನಸ್ಸಿಗೆ ಬಹಳ ಸಂತೋಷವಾಗುತ್ತದೆ. ಅವರ ಇನ್ನೊಂದು ಗುಣ ಯಾವುದೆಂದರೆ ಯಾವುದೇ ಸಮಯದಲ್ಲಾದರೂ ಎಲ್ಲರಿಗೂ ಸಹಾಯವನ್ನು ಮಾಡುತ್ತಾರೆ. ಅವರು ಈ ಶಾಲೆಯ ಬೆನ್ನೆಲುಬು ಇದ್ದಂತೆ. ಕಳೆದ 3 ವರ್ಷಗಳಲ್ಲಿ ನಾವು ನಿಮ್ಮಿಂದ ಅನೇಕ ಮೌಲ್ಯಗಳನ್ನು ಕಲಿತಿದ್ದೇವೆ. ನಮಗೆ ಅನೇಕ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಿದ್ದೀರಿ. ಇವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಪ್ರಜೆಗಳಾಗಿ ಬಾಳುತ್ತೇವೆ ಎಂಬುದಾಗಿ ಈ ಸಂದರ್ಭದಲ್ಲಿ ಪ್ರತಿಜ್ಞೆ ಮಾಡುತ್ತೇನೆ. ಈ ಶಾಲೆಯಿಂದ ಅವರ ವಿದಾಯವು ನಮಗೆಲ್ಲರಿಗೂ ಅತ್ಯಂತ ದುಃಖಕರ ಸಂಗತಿಯಾಗಿದೆ. ಆದರೆ ಇದು ಅನಿವಾರ್ಯ. ಸರ್, ನಿಮಗೆ ಎಲ್ಲ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಪರವಾಗಿ ತಮಗೆ ಶುಭವನ್ನು ಕೋರುತ್ತಾ ನಿಮ್ಮ ಮುಂದಿನ ಜೀವನವು ಕುಟುಂಬಸ್ಥರೊಂದಿಗೆ ಸುಖಮಯವಾಗಿರಲಿ ಹಾಗೂ ಗೆಲುವು ನಲಿವು ಎಲ್ಲವೂ ಸದಾ ನಿಮ್ಮ ಜೊತೆಗಿರಲಿ ಎಂದು ಹಾರೈಸುತ್ತೇನೆ. ಪ್ರಿಯರೇ, ಪ್ರಾಯಸ್ಥ ಮಾತಾಡಲಿಕ್ಕೆ ಕಷ್ಟ ಆಗ್ತದೆ. ಚಿಕ್ಕ ಕತೆ ಹೇಳ್ತೇನೆ. ಒಬ್ಬ ರಾಜನಿಗೆ ಕುದುರೆ ಅಗತ್ಯ. ಆ ಕುದುರೆಯನ್ನು ತರಬೇತಿ ಕೊಡಬೇಕು. ತರಬೇತಿಗೆ ಜನರಿದ್ದಾರೆ. ಸಮಯ ಹೋದಾಗೆ ಆ ಕುದುರೆ ಕುಂಟುತ್ತಾ ನಡೆಯುತ್ತಿತ್ತು. ಏನಾಯಿತು ಕುದುರೆಗೆ? ಉತ್ತಮ ಕುದುರೆ, ಚೆನ್ನಾಗಿತ್ತು. ಯಾರಿಂದಲೂ ಪರೀಕ್ಷೆ ಮಾಡಿ ಹೇಳಲಿಕ್ಕೆ ಆಗಲಿಲ್ಲ. ಒಂದು ದಿವಸ ಒಬ್ಬರು ಗುರುಗಳು ಬಂದರು ರಾಜಸ್ಥಾನಕ್ಕೆ. ಅಲ್ಲಿ ಇವರು ರಾಜ ಹೇಳಿದರು, ನನಗೆ ಉತ್ತಮ ಒಂದು ಕುದುರೆ ಇತ್ತು, ಕುಂಟುತ್ತಾ ನಡೆಯುತ್ತದೆ, ಏನು ತಿಳಿದಿಲ್ಲ. ಹೌದಾ, ನಾಳೆ ಬೆಳಿಗ್ಗೆ ಬರ್ತೇನೆ, ಸಾಯಂಕಾಲವರೆಗೆ ಆ ಕುದುರೆ ಒಟ್ಟಿಗೆ ನಾನು ನಿಲ್ತೇನೆ ಅಂತ ಹೇಳಿದರು. ಬಂದರು. ಮರುದಿವಸ ನೋಡಿದರು. ರಾಜ ಕೇಳಿದ ಆ ಗುರುಗಳ ಹತ್ರ, ಏನು ಕುದುರೆ ಯಾಕೆ ಕುಂಟುತ್ತಾ ನಡೆಯುತ್ತದೆ? ಗುರುಗಳು ಹೇಳಿದರು, ಆ ಕುದುರೆಯನ್ನು ತರಬೇತಿ ಕೊಡಿಸುವವರಿದ್ದಾರಲ್ಲ ಅವರನ್ನು ಬದಲಾಯಿಸಿ, ಬೇರೆ ಏನೂ ಮಾಡಬೇಡ. ಕುದುರೆ ಒಳ್ಳೆಯದುಂಟು, ಆದರೆ ತರಬೇತಿ ಕೊಡುವವರನ್ನು ಮುಖ್ಯಸ್ಥರನ್ನು ಬದಲಾಯಿಸಿ. ಯಾಕೆ? ಅವರು ಉತ್ತಮ ಸೇವೆ ಕೊಡ್ತಾ ಇದ್ದಾರೆ. ಅದೇ ಕಷ್ಟ. ಅವರು ಕುಂಟುತ್ತಾ ನಡೆಯುತ್ತದೆ, ಅದಕ್ಕೋಸ್ಕರ ಈ ಕುದುರೆ ಸಹ ಹಾಗೆ ನಡೆಯುತ್ತದೆ. ಒಂದು ಸಂಸ್ಥೆಯ ಮುಖ್ಯಸ್ಥ
ಕುಂಟುತ್ತಾ ನಡೆದರೆ ಇಡೀ ಸಂಸ್ಥೆಯೇ ಕುಂಟುತ್ತದೆ. ಅಧ್ಯಾಪಕರಿಂದ ಮಕ್ಕಳು ಮುಖ್ಯ ಶಿಕ್ಷಕನಿಂದ ಕಲಿಯಿತು. ಈ ಸಂಸ್ಥೆಗೆ ರೈಮಂಡ್ ಡಿಸೋಜರವರು ಮುಖ್ಯಸ್ಥರಾಗುವ ಮುಂಚೆ ಒಬ್ಬ ಉತ್ತಮ ಮುಖ್ಯಸ್ಥರಿದ್ದರು. ಅವರಲ್ಲಿ ತರಬೇತಿ ಪಡೆದವರು ರೈಮಂಡ್ರವರು. ಅವರ ಪಾದದಲ್ಲಿ ಅದೇ ದಾರಿಯಲ್ಲಿ ಅವರು ನಡೆಯುತ್ತಾ ಬಂದಿದ್ದಾರೆ. ಒಂದು ಸಂಸ್ಥೆಗೆ ಉತ್ತಮ ಮುಖ್ಯಸ್ಥರಿದ್ದರೆ ಆ ಸಂಸ್ಥೆ ನೆಮ್ಮದಿಯಲ್ಲಿ ಸಾಗ್ತದೆ, ಅದರ ಹೆಲ್ತ್ ಒಳ್ಳೆಯದು ಉಳಿಯುತ್ತದೆ. ಈ ಸಂಸ್ಥೆಗೆ ಇವತ್ತೊಂದು ಉತ್ತಮ ಸ್ಥಾನ ಇದ್ದರೆ ಮೊದಲಿನಿಂದಾಗಿ ಅದರ ಮುಖ್ಯಸ್ಥರಿಂದ ಬರುವುದು. ಹಾಗೆ ಶ್ರೀಮಾನ್ ರೈಮಂಡ್ ಡಿಸೋಜರವರು ಅವರು ಉತ್ತಮ ಸೇವೆಯನ್ನು ಕೊಡುತ್ತಾ ಬಂದಿದ್ದಾರೆ. ಪುತ್ತೂರಿನಲ್ಲಿ, ಮಿಲಾಗ್ರಿಸ್ನಲ್ಲಿ, ನಂತರ ಈ ಸಂಸ್ಥೆಯಲ್ಲಿ. ಅವರಿಗೆ ನೇಮಕ ಮಾಡಿದ್ದು ನಾನು ಪುತ್ತೂರಿನಲ್ಲಿ. ಆ ಸಂಸ್ಥೆಯಲ್ಲಿ ನಾನು ಇರುವಾಗ ಸಾಧಾರಣ 36 ವರ್ಷಗಳ ಹಿಂದೆ. ನನಗೆ ಏನು ಪಶ್ಚಾತ್ತಾಪ ಇಲ್ಲ ಇವತ್ತು ಅವರಿಗೆ ಆ ಹುದ್ದೆ ಕೊಟ್ಟು ಅವರನ್ನು ನೇಮಕ ಮಾಡಿದ್ದಕ್ಕೆ. ಯಾಕೆಂದರೆ ಇಡೀ ಅವರ ಸೇವೆ ಈ 36 ವರ್ಷಗಳಲ್ಲಿ ಉತ್ತಮ, ಎಕ್ಸಾಂಪ್ಲರಿ, ಹೋದಲ್ಲಿ ಸೇವಕನಾಗಿ ಕೆಲಸ ಮಾಡಿದ್ದಾರೆ. ಮಕ್ಕಳ ಹಿತ ಅವರಿಗಿತ್ತು. ಸಂಸ್ಥೆಯ ಒಳ್ಳೆಯದನ್ನು ನೋಡಿಕೊಂಡಿದ್ದಾರೆ. ಅದನ್ನು ನೀವೇ ಇಲ್ಲಿ ಕಣ್ಣಾರೆ ನೋಡಿದ್ದೀರಿ. ಮಕ್ಕಳು ಯುವರ್ ವಿಟ್ನೆಸಸ್, ಸಾಕ್ಷಿ ನೀವು. ಅವರು ಹೇಗೆ ಈ ಸಂಸ್ಥೆಯನ್ನು ನಡೆಸುತ್ತಾ ಬಂದಿದ್ದಾರೆ ನೀವೇ ಸಾಕ್ಷಿ. ನಮ್ಮ ಕೊರೆಸ್ಪಾಂಡೆಂಟ್ ಇದ್ದಾರೆ, ಅವರು ಹೇಳ್ತಾರೆ ಒಬ್ಬ ಉತ್ತಮ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಅದೇ ಅವರಿಗೆ ತೃಪ್ತಿ. ಈಗ ನಿವೃತ್ತರಾಗುವ ಎಲ್ಲರೂ ಒಂದು ದಿವಸ ಆಗ್ತಾರೆ. ನಾನು ನಿವೃತ್ತನಾಗಿದ್ದೇನೆ. ನಿವೃತ್ತರಾಗುವಾಗ ನಮಗೆ ಒಂದು ತೃಪ್ತಿ ಸಿಗಬೇಕು. ನಾವು ಕೊಟ್ಟ ಸೇವೆಯಲ್ಲಿ ನಮಗೆ ತೃಪ್ತಿ ಉಂಟಾ? ಇವತ್ತು ರೈಮಂಡ್ ಡಿಸೋಜರು ಆತ್ಮಸಾಕ್ಷಿ ಹೇಳುವರು, ನನಗೆ ತೃಪ್ತಿ ಉಂಟು. ಯಾಕೆಂದರೆ ಆ ರೀತಿಯ ಅವರ ಜೀವನ ಇತ್ತು, ಅವರ ಸೇವೆ ಇತ್ತು. ನಾನು ನಿವೃತ್ತನಾಗಿ 75 ವರ್ಷದಲ್ಲಿ ನಿವೃತ್ತನಾಗಬೇಕು. 11 ವರ್ಷ 12 ವರ್ಷ ಆಗ್ತಾ ಉಂಟು ನಿವೃತ್ತನಾಗಿ. ಒಂದು ದೇವರ ಆಶೀರ್ವಾದ ನಿವೃತ್ತ ಜೀವನ. ಖಂಡಿತ ಆರೋಗ್ಯ ಇದ್ದರೆ ನಿವೃತ್ತ ಜೀವನದಷ್ಟು ಬೇರೊಂದು ಆಶೀರ್ವಾದ ಬೇರೆ ಇಲ್ಲ. ನಾನೀಗ ಸುಖಮಯನಾಗಿದ್ದೇನೆ, ದೇವರು ಆಶೀರ್ವಾದ ಕೊಟ್ಟಿದ್ದಾರೆ. ಅಂಥದ್ದೇ ಆಶೀರ್ವಾದ, ಅದಕ್ಕಿಂತ ಉತ್ತಮ ಆಶೀರ್ವಾದ ನಮ್ಮ ನಿವೃತ್ತರಾಗುವ ರೈಮಂಡ್ ಡಿಸೋಜರಿಗೆ ದೇವರು ಕೊಡಲಿ. ತಮ್ಮ ಒಬ್ಬ ವಿದ್ಯಾರ್ಥಿ ಈಗ ತಾನೇ ಬಂದು, ಶ್ರಾವ್ಯ, ನಾನು ರೇಮಂಡ್ ಸರ್ ಅವರನ್ನು 8ನೇ ಕ್ಲಾಸಿನಿಂದ 10ನೇ ತರಗತಿಯವರೆಗೆ ಅವರೊಡನೆ ಅವರಿಂದ ವಿದ್ಯಾಭ್ಯಾಸವನ್ನು ಪಡೆದಿದ್ದೇನೆ. ಅವರನ್ನು ಹತ್ತಿರದಿಂದ ಕಂಡಿದ್ದೇನೆ. ಈ ವ್ಯಕ್ತಿಯಲ್ಲಿ ಏನೋ ಬದಲಾವಣೆಯನ್ನೇ ನಾನು ನೋಡಿಲ್ಲ ಅಂತ ಹೇಳ್ತಾಳೆ. ಅಂದರೆ ಈ ವಿದ್ಯಾರ್ಥಿಗೆ 3 ವರ್ಷದ ಅನುಭವ, ನನಗೆ ರೇಮಂಡ್ ಸರ್ ಅವರೊಟ್ಟಿಗೆ ಸುಮಾರು 5 ವರ್ಷದ ಅನುಭವ. ನಾನು ಹೇಳು ಬಯಸುವಂಥದ್ದು ಇಷ್ಟೇ, ಅವರಲ್ಲಿ ಒಂದು ಚೂರು ಬದಲಾವಣೆ ಆಗಿಲ್ಲ. ಯಾಕೆಂದರೆ ಅದೇ ದೇಹ ನೋಡಲಿಕ್ಕೆ ಸಪೂರ ಇದ್ದಾರೆ, ಒಂಚೂರು ದಪ್ಪ ಆಗಲಿಲ್ಲ. ಅವರು 5 ವರ್ಷದಿಂದ ನೋಡ್ತಾ ಇದ್ದೇನೆ, ಹಾಗೆ ಇದ್ದಾರೆ. ಅಷ್ಟೇ ಸರಳತೆ, ಸಿಂಪ್ಲಿಸಿಟಿ ಅವರ ಜೀವನ, ಅಷ್ಟೇ ನಿಯತ್ತು ಅವರ ಕೆಲಸದಲ್ಲಿ. ಇದು ಅವರಲ್ಲಿ ನಾನು ಕಂಡಂತಹ ಒಂದು ಅನುಭವ ಅಂತ ಹೇಳ್ಬೋದು. ಶಿಕ್ಷಕ ವೃತ್ತಿ ಅದು ಒಂದು ಕೆಲಸ ಅಲ್ಲ, ಇಟ್ ಈಸ್ ಎ ಮಿಷನ್, ಅದೊಂದು ಸೇವೆ. ಅದನ್ನು ವೃತ್ತಿ ಅಂತ, ಕೆಲಸ ಅಂತ ಭಾವಿಸದೆ ಇದು ನನ್ನ ಸೇವೆ ಅಂತ ಭಾವಿಸಿ ರೇಮಂಡ್ ಅವರವರು ಸುಮಾರು 36 ವರ್ಷದಿಂದ ಈ ಒಂದು ಸೇವೆಯನ್ನು ನೀಡ್ತಾ ಇದ್ದಾರೆ. ಅವರು ಮಾತ್ರ ಅಲ್ಲ, ಅವರ ಪತ್ನಿ ಪ್ರಮೀಳಾ ಕೂಡ, ಇಬ್ಬರು ಕೂಡ ಒಂದೇ ವೃತ್ತಿಯನ್ನು ಮಾಡಿ ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೇವೆ ಅಂತ ಹೇಳಿದೆ ಯಾಕೆಂದರೆ
ಒಬ್ಬ ವಿದ್ಯಾರ್ಥಿಯ ಭವಿಷ್ಯವನ್ನು ರೂಪಿಸುವಂತಹ ಒಂದು ಉತ್ತಮವಾದ ಕೆಲಸ ಅಂದರೆ ಒಂದು ಗುರುವಿನ ಕೆಲಸ. ಅದನ್ನು ಅತೀ ನಿಯತ್ತಾಗಿ ಖಂಡಿತವಾಗಿ ಅವರು ನಿಯತ್ತಿನಿಂದ ಅವರು ಮಾಡಿದ್ದಾರೆ. ಆದ್ದರಿಂದ ಇವತ್ತು ಆ ಸೇವೆಯಿಂದ ಖಂಡಿತವಾಗಿ ಅವರು ನಿವೃತ್ತರಾಗುವುದಿಲ್ಲ, ಅದು ಸೇವೆ ನಡೆದೇ ಮುಂದುವರಿಸಿಕೊಂಡು ಹೋಗ್ತದೆ. ಬಹುಶಃ ವೃತ್ತಿಯಿಂದ ಅವರು ನಿವೃತ್ತರಾಗ್ಬೋದು. ಒಬ್ಬ ವ್ಯಕ್ತಿಗೆ ನಿವೃತ್ತರಾಗುವಾಗ ಸಿಗುವಂತಹ ತೃಪ್ತಿ ಏನಂದರೆ ತಾನು ಗಳಿಸಿದ ಸಂಪಾದನೆ ಅಲ್ಲ, ಆಸ್ತಿ ಅಲ್ಲ, ಬದಲಾಗಿ ಆ ಸುದೀರ್ಘ ಸೇವೆಯನ್ನು ನಾನು ಅತೀ ಪ್ರಾಮಾಣಿಕನಾಗಿ ಮಾಡಿದ್ದೇನೆಂಬ ಆ ತೃಪ್ತಿ ಯಾವಾಗ ಸಿಗ್ತದೆ, ಅದು ನಿಜವಾಗಿಯೂ ಕೊಡುವಂಥ ಸಂತೋಷ. ಖಂಡಿತವಾಗಿ ಆ ಒಂದು ಸಂತೋಷ ರೇಮಂಡ್ ಸರ್ ಅವರಲ್ಲಿ ಖಂಡಿತ ಇದೆ. ನಾನು ಹೇಳಿದ 5 ವರ್ಷದಿಂದ ಅವರನ್ನು ನಾನು ಬಲ್ಲೆ, ಅವರನ್ನು ನಾನು ನೋಡಿದ್ದೇನೆ. ಈ ವ್ಯಕ್ತಿ ಎಂದಿಗೂ ಕೂಡ ಮುಂಚೂಣಿಯಲ್ಲಿ ಇರುವುದಿಲ್ಲ. ಯಾವುದೇ ಕೆಲಸದಲ್ಲಿ ನಾನು ಮುಂದೆ ಇರಬೇಕು ಅಂತ ಭಾವಿಸುವುದಿಲ್ಲ. ಆದರೆ ಯಾವುದೇ ಒಂದು ಕೆಲಸ ಜವಾಬ್ದಾರಿಯನ್ನು ಕೊಟ್ಟಾಗ ಅತಿ ನಿಯತ್ತಿನಿಂದ ಪ್ರಾಮಾಣಿಕತೆಯಿಂದ ಅವರು ಮಾಡಿದ್ದಾರೆ. ಅದನ್ನು ನಾನು ನೋಡಿದ್ದೇನೆ. ಎಷ್ಟೋ ಸಾರಿ ಏನೋ ಅಗತ್ಯ ಬಿದ್ದಾಗ ಅವರ ಮನೆಗೆ ಹೋದಾಗ ಅವರು ಹೇಳುವಂಥ ಒಂದು ಮಾತು, ನನ್ನಿಂದ ಏನು ಸಾಧ್ಯವೋ ಅದನ್ನು ಖಂಡಿತವಾಗಿ ನಾನು ಮಾಡ್ತೇನೆ ಫಾದರ್. ಅದು ಕೇವಲ ಒಂದು ಭರವಸೆಯ ಮಾತಲ್ಲ, ಬದಲಾಗಿ ಅದನ್ನು ಮಾಡಿ ತೋರಿಸ್ತಾರೆ. ಆದ್ದರಿಂದ ರೇಮಂಡ್ ಸರ್ ಅವರವರೇ, ಬಹುಶಃ ವೃತ್ತಿಯಿಂದ ನೀವು ನಿವೃತ್ತರಾಗ್ಬೋದು, ಅದೇ ಪ್ರೀತಿಯಿಂದ ಅಲ್ಲ, ಸೇವೆಯಿಂದ ಅಲ್ಲ. ಖಂಡಿತವಾಗಿಯೂ ಆ ನಿಮ್ಮ ಪ್ರೀತಿ ಸೇವೆ ನಮ್ಮ ಸಮಾಜಕ್ಕೆ ಬೇಕು, ಸಮುದಾಯಕ್ಕೆ ಬೇಕು, ನಮ್ಮ ಚರ್ಚಿಗೆ ಬೇಕು, ಹಾಗೂ ನಮ್ಮೆಲ್ಲರಿಗೂ ಬೇಕು. ಖಂಡಿತವಾಗಿಯೂ ಅದು ನಿರಂತರ ನಿಮ್ಮಿಂದ ಸಿಗುತ್ತಂತೆ ಎಂದು ಭಾವಿಸ್ತೇನೆ. ಹಾಗೂ ನಿಮ್ಮ ಮುಂದಿನ ಜೀವನಕ್ಕೆ ಶುಭವನ್ನು ಕೋರುತ್ತೇನೆ. ದೇವರು ನಿಮ್ಮನ್ನು ಹರಸಲಿ. ಆಂಡ್ರೂ ಕಾರ್ನೇಜ್ ಎಂಬುವರು ಸ್ಕಾಟ್ಲೆಂಡ್ನವರು, ತೀರಾ ಬಡ ಕುಟುಂಬದವರು. ಕೆಲಸದ ನಿಮಿತ್ತ ಅವರು ಸ್ಟೇಟ್ಸಿಗೆ, ಅಮೇರಿಕಕ್ಕೆ ಹೋಗ್ತಾರೆ ಸಣ್ಣ ಪ್ರಾಯದಲ್ಲಿ. ಅಲ್ಲಿ ವಿವಿಧ ಕೆಲಸಗಳನ್ನು ಮಾಡಿ ನಂತರ ಅವರು ಅಮೇರಿಕದಲ್ಲಿ ಅತಿ ಶ್ರೇಷ್ಠ ಸ್ಟೀಲ್ ಮ್ಯಾನುಫ್ಯಾಕ್ಚರರ್, ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಿ ಅತಿ ಹೆಚ್ಚು ಶ್ರೀಮಂತಿಕೆಯನ್ನು ಪಡೆದ ವ್ಯಕ್ತಿ. ಅಷ್ಟೇ ಅಲ್ಲದೆ ಅದಕ್ಕಿಂತ ಹೆಚ್ಚಾಗಿ ಎಲ್ಲರ ಪ್ರೀತಿಯನ್ನು ಗಳಿಸಿದ ವ್ಯಕ್ತಿ. ಸಾವಿರಾರು ಜನರು ಅವರಲ್ಲಿ ಕೆಲಸ ಮಾಡ್ತಿದ್ದರು. ಆ ಒಂದು ಸಂದರ್ಭದಲ್ಲಿ ಒಬ್ಬರು ಸಂದರ್ಶಕರು ಅವರನ್ನು ಕೇಳ್ತಾರೆ, ನೀವು ಈ ನಿಮ್ಮ ಜನರೊಂದಿಗೆ, ಕೆಲಸಗಾರರೊಂದಿಗೆ ಯಾವ ರೀತಿಯಲ್ಲಿ ನೀವು ವರ್ತಿಸ್ತೀರಿ, ಅವರನ್ನು ಹೇಗೆ ನೋಡಿಕೊಳ್ತೀರಂತ. ಹೌ ಡು ಯು ಡೀಲ್ ವಿತ್ ಯುವರ್ ಪೀಪಲ್? ಆ್ಯಂಡ್ ದ ಆನ್ಸರ್ ವಾಸ್, ಡೀಲಿಂಗ್ ವಿತ್ ಪೀಪಲ್ ಈಸ್ ಅ ಲಾಟ್ ಲೈಕ್ digging for gold. For an ounce of gold, you have to move tons of dirt. Digging not for the dirt, but for gold. ಆ ಕಡೆಯ ವಾಕ್ಯವನ್ನು ಹೇಳ್ತೇನೆ ನಾನು, digging not for dirt, but for gold. ಶ್ರೀಯುತರ ಜೀವನ ಹಾಗೇ ಆಗಿತ್ತು. ಈ ಸಂದರ್ಭದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಬಂದಿದ್ದಾರೆ. ಈ ಸಾವಿರಾರು ವಿದ್ಯಾರ್ಥಿಗಳಲ್ಲಿ he has never found dirt. Even if he has found, he has removed it and always sustained the gold. ಆ ಚಿನ್ನವನ್ನು ಅವರಿಂದ ಅವರು ಪಡೆದಿದ್ದಾರೆ. ಇದು ನನ್ನ ಅನುಭವ, ಇದನ್ನು ನಾನು ನೋಡಿದ್ದೇನೆ. ಆದ್ದರಿಂದ ಅವರು ಯಾವಾಗಲೂ ಚಿನ್ನಕ್ಕೆ ಅರಸಿ ಹೋದವರು, ಅದನ್ನು ಅವರು ಅವರ ಜೀವನದಲ್ಲಿ ಪಡೆದಿದ್ದಾರೆ. 1985ನೇ ಇಸ್ವಿಯಲ್ಲಿ ನಾನು ಸಂತ ಫಿಲೋಮೆನಾ ಹೈಸ್ಕೂಲಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಅವರಲ್ಲಿ ಇದ್ದರು. ನಾವು 7 ವರ್ಷ ಒಟ್ಟಿಗಿದ್ದೆವು. 5 ವರ್ಷ ಅವರೊಂದಿಗೆ ಆ ಸ್ಟಾಫ್ ರೂಮ್ನಲ್ಲಿ ಕುಳಿತುಕೊಂಡಿದ್ದೆ. ನಂತರ ಒಂದು 2 ವರ್ಷ ನಾನು ಮುಖ್ಯ ಶಿಕ್ಷಕನಾಗಿದ್ದೆ. ಈ ಸಂದರ್ಭದಲ್ಲಿ ನಮಗೆಲ್ಲರೂ ಅತಿ ಮೆಚ್ಚಿನ ಅಧ್ಯಾಪಕರು ಇಲ್ಲಿ ಕೆಲವರು ಇದ್ದಾರೆ. ಲೋಬೋ ಸರ್ ಇದ್ದಾರೆ, ನಮ್ಮ ಲೂಯಿಸ್ ಮಸ್ಕರ್ನಸ್ರಾವ್ ಇದ್ದಾರೆ. ಅವರೊಂದಿಗೆ ಕೆಲಸ ಮಾಡಿದವರು. ಅವರು ಖಂಡಿತವಾಗಿ ಒಪ್ಪುತ್ತಾರೆ,
ರೈಮಂಡ್ ಸರ್ ಇದ್ದರೆ ಆ ಒಂದು ನಮ್ಮ ಕಂಪೆನಿ ತುಂಬ ಸಂತೋಷದಾಯಕ ಆಗ್ತದೆ. ಯಾಕಂದರೆ ಯಾವಾಗಲೂ ಯಾರಿಗಾದರೂ ಸ್ವಲ್ಪ ತಮಾಷೆ ಮಾಡಿ ಉತ್ತಮ ರೀತಿಯಲ್ಲಿ ಎಲ್ಲರನ್ನೂ ಸಂತೋಷಪಡಿಸುವವರು ರೈಮಂಡ್ ಸರ್. ಅವರ ವ್ಯಕ್ತಿತ್ವದಲ್ಲಿ ನಾನು ಕಂಡ ಒಂದು ಅತಿ ಶ್ರೇಷ್ಠ ಗುಣ, ಅವರು ಪ್ರಾಮಾಣಿಕ ವ್ಯಕ್ತಿ. ಅದರಲ್ಲಿ ಎರಡು ಮಾತಿಲ್ಲ. ಯಾವುದೇ ಸಂದರ್ಭದಲ್ಲಿ ಅವರನ್ನು ನಂಬಬಹುದು ಅಂತಹ ವ್ಯಕ್ತಿ. ಇದನ್ನೇ ಫಾದರ್ ಸಂತೋಷ್ರವರು ಹೇಳಿದರು, ಅದೇ ರೀತಿಯಲ್ಲಿ ಫಾದರ್ ವಲೇರಿಯನ್ ಕೂಡ ಅವರು ಹೇಳಿದರು. ಅಷ್ಟೇ ಅಲ್ಲದೆ ಮಕ್ಕಳ ಮೇಲಿನ ಮಮತೆ, ಅದನ್ನು ಇವತ್ತು ಕುಮಾರಿ ಶ್ರಾವ್ಯರವರು ಅತಿ ಉತ್ತಮವಾಗಿ ವರ್ಣಿಸಿದ್ದಾರೆ. ಇದನ್ನು ನಾನು ನೋಡಿದ್ದೇನೆ. ಪ್ರಿಯ ಮಕ್ಕಳೇ, ನಿಮ್ಮ ಎಷ್ಟು ಪ್ರೀತಿಯನ್ನು ಅವ್ರು ಮಾಡಿದ್ರಂತ ನಿಮ್ಗೆ ಗೊತ್ತು. ಎಲ್ಲರ ಹೆಸರು ಗೊತ್ತುಂಟು, ನಿಮ್ಮ ಕುಟುಂಬ ಅವರ ಬಗ್ಗೆ ಗೊತ್ತುಂಟು, ಮತ್ತು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಅವರಿಗೆ ಗೊತ್ತುಂಟಂದರೆ ಅರ್ಥ ಏನು? ನಿಮ್ಮ ಬಗ್ಗೆ ಅವರಿಗೆ ಕಾಳಜಿ, ಆ ಒಂದು ಪ್ರೀತಿ, ಅದಕ್ಕಾಗಿ ಅವರು ಶ್ರೇಷ್ಠರು. ಅಷ್ಟೇ ಅಲ್ಲದೆ ಹಿ ಹ್ಯಾಸ್ ಎ ಸೆನ್ಸ್ ಆಫ್ ಹ್ಯೂಮರ್. ನಾನು ಹೇಳಿದೆ, ಹಾಸ್ಯ ಚಟಾಕಿಗಳನ್ನು ಬಿಡುವಲ್ಲಿ ತುಂಬ ಅವರು ಧೀಮಂತರು. ಇಟ್ಸ್ ಎ ಗಿಫ್ಟ್. ಪರಿಸರ ಪ್ರೇಮಿ ಮತ್ತು ಎಲ್ಲರೊಂದಿಗೆ ಸರಳತೆಯಿಂದ ಇರುವ ವ್ಯಕ್ತಿ. ನಿಜವಾಗಿ ನಿಮ್ಮನ್ನು ಪಡೆದವರು ನಾವೆಲ್ಲರೂ ಧನ್ಯರು. ನಿಮ್ಮನ್ನು ಪಡೆದ ಶಾಲೆಗಳು ಧನ್ಯ. ಅದೇ ರೀತಿಯಲ್ಲಿ ಈ ವಿದ್ಯಾರ್ಥಿಗಳು ಕೂಡ ನಾನು ಖಂಡಿತವಾಗಿ ಹೇಳ್ತೇನೆ, ಅವರು ಧನ್ಯರು. ನಿಮ್ಮಂಥ ಒಬ್ಬ ಅಧ್ಯಾಪಕರನ್ನು ಪಡೆಯಬೇಕಾದರೆ ನಾವು ಈ ಶಾಲೆಗೆ ಇದನ್ನು ಶಾಲೆಯನ್ನು ನಾವು ಕಟ್ಟಲು ಪ್ರಾರಂಭಿಸಿದ್ದೆವು. ನನಗೆ ತುಂಬ ಕೆಲಸ ಇತ್ತು, ವಿವಿಧ ಕೆಲಸಗಳು. ನಾನು ಖಂಡಿತವಾಗಿ ಹೇಳ್ತೇನೆ, ಈ ಒಂದು ಕಟ್ಟಡ ಇರಬೇಕಾದರೆ ಇದು ನನ್ನ ಒಬ್ಬನ ಕೆಲಸ ಅಲ್ಲ, ನನ್ನ ಅಧ್ಯಾಪಕರು ಇಲ್ಲಿದ್ದಾರೆ, ಅವರ ಕೆಲಸ. ಅದರಲ್ಲಿಯೂ ಮುಂಚೂಣಿಯಲ್ಲಿ ಇದ್ದ ಆ ಸಂದರ್ಭದಲ್ಲಿ ಶ್ರೀಯುತ ರೈಮಂಡ್ ಸರ್ ಪ್ರತಿಯೊಂದು ಸಂದರ್ಭದಲ್ಲಿ ಅವರು ಪೂರ್ತಿ ಸಹಕಾರವನ್ನು ಕೊಡ್ತಿದ್ದರು. ಯಾವುದೇ ಒಂದು ರೀತಿಯ ಮತ್ಸರ ಅಥವಾ ತಾತ್ಸಾರ ಮನೋಭಾವ ಅವರಲ್ಲಿ ನಾನು ಕಂಡಿದ್ದೇ ಇಲ್ಲ. ಅಷ್ಟೊಂದು ಪ್ರೀತಿಯಿಂದ ಆ ಕೆಲಸವನ್ನು ಮಾಡಿದ್ದರು. ಇಂದು ಅವರು ಇಲ್ಲಿಂದ ನಿವೃತ್ತಿ ಪಡೆಯುತ್ತಾರೆ. ನಾನು ಖಂಡಿತವಾಗಿ ಹೇಳ್ತೇನೆ, ಈಸ್ ಅ ಹ್ಯಾಪಿ ಮ್ಯಾನ್. ಯಾಕಂದರೆ ಸಾರ್ಥಕತೆಯಿಂದ ಅವರು ತಮ್ಮ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅದಕ್ಕಾಗಿ ದೇವರು ಅವರನ್ನು ಹರಸಿದ್ದಾರೆ. ಅತೀ ಉತ್ತಮ ಸರಳ ಪತ್ನಿ ದೇವರು ಅವರಿಗೆ ಕರುಣಿಸಿದ್ದಾರೆ. ಪ್ರಮೀಳ, ಒಬ್ಬನೇ ಪುತ್ರ ರಸ್ಸೆಲ್, ಅವರನ್ನು ನೋಡಿ ನೀವು, ಅವರ ಮುಖದಲ್ಲಿ ಎಷ್ಟೊಂದು ಸಂತೋಷ ಉಂಟು. ಇವರು ಇಷ್ಟು ಸಂತೋಷದಿಂದ ಇರಬೇಕಾದ್ರೆ ಇದಕ್ಕೆ ಕಾರಣ ಯಾರು? ಕಾರಣ ದ ಸೆಂಟರ್ ಆಫ್ ದ ಫ್ಯಾಮಿಲಿ ಶ್ರೀಯುತ ರೈಮಂಡ್ ಸರ್. ಅವರನ್ನು ಅಷ್ಟು ಪ್ರೀತಿಯಿಂದ ನೋಡಿದ್ದಾರೆ. ಆ ಪ್ರೀತಿಯನ್ನು ಅವರ ಮುಖದಲ್ಲಿ ನಾವು ನೋಡ್ಬೋದು, ಆ ಸಂತೋಷ, ಆ ಮನೋಭಾವವನ್ನು. ಶ್ರೀಯುತ ರೈಮಂಡ್ ಸರ್, ನಿಮ್ಮನ್ನು ಇವತ್ತು ನಾನು ವಂದಿಸ್ತೇನೆ. ದೇವರನ್ನು ನಾನು ಇವತ್ತು ಹರಸುತ್ತೇನೆ. ನಿಮ್ಮಂಥ ಉತ್ತಮ ವ್ಯಕ್ತಿ, ಅಷ್ಟೇ ಅಲ್ಲದೆ ಉತ್ತಮ ಅಧ್ಯಾಪಕರಾಗಿ ನೀವು ನೀಡಿದ ಸೇವೆ, ಇದನ್ನು ದೇವರು ನಮಗೆ ಕರುಣಿಸಿದ್ದಾರೆ ನಿಮ್ಮ ಮುಖಾಂತರ. ಅದಕ್ಕಾಗಿ ದೇವರನ್ನು ವಂದಿಸಿ, ನಿಮ್ಮನ್ನು ನೀವು ನೀಡಿದ ಎಲ್ಲ, ನನಗೆ ಪರ್ಸನಲಿ ನೀಡಿದ ಎಲ್ಲ ಪ್ರೀತಿಗೆ ನಾನು ಧನ್ಯತೆಯ ಭಾವನೆಯನ್ನು ಇಟ್ಟು ಇಂದು ನಿಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದೆರಡು ಮಾತುಗಳನ್ನು ಹೇಳಲು ನನಗೆ ಅವಕಾಶ ಕೂಡ ಸಿಕ್ಕಿದೆ. ಅದಕ್ಕಾಗಿ ನಿಮ್ಮನ್ನು ಮೊದಲು ವಂದಿಸಿ, ಎಲ್ಲ ವಿದ್ಯಾರ್ಥಿಗಳನ್ನು, ಅಧ್ಯಾಪಕ ವೃಂದವನ್ನು ವಂದಿಸಿ, ಮುಂದಿನ ನಿಮ್ಮ ನಿವೃತ್ತಿ ಜೀವನ ಸುಖಮಯವಾಗಲಿ, ದೇವರ ಆಶೀರ್ವಾದಗಳಿಂದ ತುಂಬಲಿ ಎಂದು ಹಾರೈಸಿ. ಎಲ್ಲರಿಗೂ ವಂದನೆಗಳು. ಸಂತ ಸೆಬೆಸ್ಟಿಯನ್ನರ ಅನುದಾನಿತ ಪ್ರೌಢಶಾಲೆ ಪೆರ್ಮನ್ನೂರು ವಿದ್ಯಾಸಂಸ್ಥೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ ಶ್ರೀ ರೇಮಂಡ್ ಡಿಸೋಜಾ ಅವರ ನಿವೃತ್ತಿಯ ಸಂದರ್ಭದಲ್ಲಿ ಶಾಲಾ ಸಂಚಾಲಕರು, ಆಡಳಿತ ಮಂಡಳಿ, ಶಿಕ್ಷಕೇತರ ವೃಂದ ಹಾಗೂ ವಿದ್ಯಾರ್ಥಿ ಬಳಗವು ಪ್ರೀತಿಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ಮಂಗಳೂರಿನ ಅವಿದ್ ಡಿಸೋಜಾ ಹಾಗೂ ಬೆನ್ನಿ ಡಿಸೋಜರ ಕಣ್ಬಟ್ಟಲಲ್ಲಿ ದಿನಾಂಕ 4/4/1959 ಜನಿಸಿದಿರಿ.
ತಮ್ಮ ಪ್ರೌಢಶಿಕ್ಷಣವನ್ನು ಮಿಲಾಗ್ರಿಸ್ ಪದವಿ ಪೂರ್ವ ಕಾಲೇಜು ಮಂಗಳೂರಿನಲ್ಲಿ, BA ಪದವಿಯನ್ನು ಸಂತ ಅಲೋಷಿಯಸ್ ಕಾಲೇಜು ಮಂಗಳೂರಿನಲ್ಲಿ, B.Ed ಪದವಿಯನ್ನು ಸರಕಾರಿ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರಿನಲ್ಲಿ ಮತ್ತು ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದಿರಿ. ವೃತ್ತಿ ಬದುಕಿನ ಮೊದಲ ನಗೆ ಬೀರಿದ್ದು ಸಂತ ಫಿಲೋಮಿನಾ ಶಾಲೆ ಪುತ್ತೂರಿನಲ್ಲಿ. ಅಲ್ಲಿ 10 ವರ್ಷಗಳ ಸೇವೆಯೊಂದಿಗೆ ಹಾಸ್ಟೆಲ್ ಸಹಾಯಕ ವಾರ್ಡನ್ ಆಗಿಯೂ ಕೆಲಸ ನಿರ್ವಹಿಸಿದಿರಿ. ತದನಂತರ ಕಲಿತ ಮಿಲಾಗ್ರಿಸ್ ಶಾಲೆಯಲ್ಲಿ 14 ವರ್ಷಗಳ ಸುದೀರ್ಘ ಸೇವೆಯ ನಂತರ ಸಂತ ಸೆಬೆಸ್ಟಿಯನ್ನರ ಪ್ರೌಢಶಾಲೆ ಪೆರ್ಮನ್ನೂರಿನತ್ತ ತಮ್ಮ ದ್ವಿಚಕ್ರ ವಾಹನದ ಚಕ್ರಗಳು ಉರುಳಿದವು. ದಿನಾಂಕ 4/4/2014 ಈ ಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಅನುಮೋದಿಸಲ್ಪಟ್ಟಿರಿ. ಮಾನ್ಯರೇ, ಇತಿಹಾಸ ಮತ್ತು ಆಂಗ್ಲ ವಿಷಯಗಳ ಪ್ರಾಗ್ಬೋಧನೆ ಸುಲಭವಾಗಿ ಬೋಧಿಸುವುದು ನಿಮ್ಮ ಹೆಗ್ಗಳಿಕೆ. ಶಾಲೆ ಆರಂಭವಾಗುವ ಮೊದಲೇ ಶಾಲೆಯಲ್ಲಿದ್ದು ಸಂಜೆಯ ತನಕ ಮಕ್ಕಳೊಂದಿಗೆ ಬೆರೆತು ಕಲಿಕೆಗೆ ಪ್ರೋತ್ಸಾಹಿಸಿದಿರಿ. ಶಿಸ್ತು, ಕರ್ತವ್ಯ, ನಿಷ್ಠೆ, ಸಮಯ ಪಾಲನೆ, ಸರಳತೆ ಮೈಗೂಡಿಸಿಕೊಂಡ ನಿಮ್ಮ ವ್ಯಕ್ತಿತ್ವ ಆದರ್ಶಪ್ರಾಯ. ಮುಖ್ಯ ಶಿಕ್ಷಕರೆಂಬ ಗದ್ದುಗೆಯನ್ನು ಏರಿದರೂ ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ತಾಳ್ಮೆಗೆಡದೆ ಪಾದರಸದಂತೆ ಈ ಹರೆಯದಲ್ಲಿಯೂ ಏರು ಜೌವನದ ಹುಮ್ಮಸ್ಸು ನಿಮ್ಮನ್ನು ಯಶಸ್ವಿ ಶಿಕ್ಷಕರನ್ನಾಗಿ ಮುನ್ನಡೆಸಿದೆ. ಆತ್ಮೀಯರೇ, ತಾವು ಮುಖ್ಯ ಶಿಕ್ಷಕರಾಗಿ ಸಲ್ಲಿಸಿದ 5 ವರ್ಷಗಳ ಸೇವೆಯಲ್ಲಿ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ದುಡಿದಿರುವುದಕ್ಕೆ ನೀವು ಕೈಗೊಂಡಿರುವ ಕಾರ್ಯಗಳೇ ಸಾಕ್ಷಿ. ಶಾಲೆಯಲ್ಲಿ CC ಕ್ಯಾಮರಾ ಅಳವಡಿಕೆ, ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ, ಸಂಪನ್ಮೂಲ ವ್ಯಕ್ತಿಗಳಿಂದ ಮಾರ್ಗದರ್ಶನ, ಶಾಲಾ ಗುಣಮಟ್ಟ ಮೌಲ್ಯಾಂಕನದಲ್ಲಿ ಉತ್ತಮ ಕಲಿಕಾ ಪರಿಸರವೆಂಬ ಹೆಗ್ಗಳಿಕೆ ನಮ್ಮ ಶಾಲೆಗೆ ಬರುವಂತೆ ಮಾಡಿದಿರಿ. ಸಂಸ್ಥೆಗೆ ಮುಖ್ಯ ಶಿಕ್ಷಕರೆಂಬ ದೊರೆಯಾಗಿ ಆ ಪೀಠದಲ್ಲಿ ಮೆರೆಯದೆ ಗಂಟೆ ಬಾರಿಸಿ ಗಿಡಗಳಿಗೆ ನೀರುಣಿಸಿ ತೊಳೆಯುತ್ತಾ, ಗುಡಿಸುತ್ತಾ, ನುಡಿಸುತ್ತಾ, ಬಡಿಸುತ್ತಾ ಮನಗಳನ್ನು ಮಿಡಿಸುವ ವ್ಯಕ್ತಿತ್ವ ನಿಮ್ಮದು. ಪ್ರಿಯರೇ, ತಮ್ಮ ಮನದ ಒಡತಿ ಪ್ರಮೀಳರ ಹಾಲ್ನಗೆ ಕಾಣುತ್ತಾ ಪುತ್ರ ರಸೆಲ್ಲನ ಪ್ರಗತಿಯ ಸಂತೃಪ್ತಿಯೊಂದಿಗೆ ಇದೀಗ ವೃತ್ತಿ ಬದುಕಿನ ನಿವೃತ್ತಿಯ ವೇಷವನ್ನು ತೊಡುತ್ತಿದ್ದೀರಿ. ಸುದೀರ್ಘ 36 ವರ್ಷಗಳ ಸಾರ್ಥಕ ಸೇವೆಯಲ್ಲಿ 12 ವರ್ಷಗಳು ನಮ್ಮೊಂದಿಗಿದ್ದು ತಾವು ತೋರಿದ ಪ್ರೀತಿ ವಿಶ್ವಾಸಗಳಿಗೆ ಋಣಿಯಾಗಿದ್ದೇವೆ. ಹೃದಯ ಸ್ಪರ್ಶಿ ವಿದಾಯವನ್ನು ಕೋರುತ್ತಿರುವ ಈ ಸಂದರ್ಭದಲ್ಲಿ ತಮ್ಮ ಮುಂದಿನ ವಿಶ್ರಾಂತ ಜೀವನವು ಸುಖಮಯವಾಗಿ ಸಾಗಲಿ. ಪರಮಾತ್ಮನು ತಮಗೆ ಆಯುರಾರೋಗ್ಯ ಭಾಗ್ಯವನ್ನು ಸಲ್ಲಿಸಬೇಕಾಗಿ ವಂದನೀಯ ಫಾದರ್ ವಲೇರಿಯನ್ ಡಿಸೋಜಾರವರಲ್ಲಿ ವಿನಂತಿಸುತ್ತಾ ಇದ್ದೇನೆ. ಹೂಹಾರವನ್ನು ಇತ್ತು ಸನ್ಮಾನಿಸಬೇಕಾಗಿ ವಂದನೀಯ ಫಾದರ್ ಸಂತೋಷ್ ಡಿಸೋಜಾರವರಲ್ಲಿ ವಿನಂತಿಸುತ್ತಾ ಇದ್ದೇನೆ. ಫಲಪುಷ್ಪವನ್ನು ಇತ್ತು ಸನ್ಮಾನಿಸುತ್ತಿದ್ದಾರೆ ವಂದನೀಯ ಫಾದರ್ ಕ್ಲೆಮೆಂಟ್ ಮಸ್ಕರೈನಸ್ ಅವರು. ಪೇಟವನ್ನು ತೊಡಿಸಿ ಹಾಗೂ ಕಿರು ಕಾಣಿಕೆಯನ್ನು ಇತ್ತು ಸನ್ಮಾನಿಸುತ್ತಿದ್ದಾರೆ ವಂದನೀಯ ಸಂಚಾಲಕರು.
ಸಭಾಂಗಣದಲ್ಲಿರುವ ಅತಿಥಿಗಳು ಕೂಡ ಈ ಸಂದರ್ಭದಲ್ಲಿ ಹೂಗುಚ್ಛಗಳನ್ನು ನೀಡಿ ಸನ್ಮಾನಿಸಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಹೂಗಳನ್ನು ನೀಡುವುದರ ಮೂಲಕ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲಿರುವರು.
ಶ್ರೀಯುತರಿಗೆ ಸಹಪಾಠಿ ಶಿಕ್ಷಕ ಮಿತ್ರರಿಂದ ಹೂಹಾರ ಸಲ್ಲಿಕೆ. ಸಹ ಶಿಕ್ಷಕರೆಲ್ಲರೂ ಹೂಹಾರ ನೀಡುವುದರ ಮೂಲಕ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇರುವರು. ಸಹಪಾಠಿ ಶಿಕ್ಷಕರು ಸಭಾಂಗಣದ ಮುಖ್ಯ ದ್ವಾರದ ಕಡೆಗೆ ತೆರಳಬೇಕಾಗಿ ವಿನಂತಿ. ಈಗ ಸಹಪಾಠಿ ಶಿಕ್ಷಕರಿಂದ ಹೂಹಾರ
ನಿವೃತ್ತಿ ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯ ವೃತ್ತಿ ಜೀವನದಲ್ಲಿ ಅನಿವಾರ್ಯ. ಹಲವು ವರ್ಷಗಳಿಂದ ನಮ್ಮ ಒಡನಾಡಿಯಾಗಿದ್ದು ಈಗ ನಮ್ಮನ್ನು ಅಗಲಿ ಹೋಗಲಿರುವ ಮಿತ್ರ ಶ್ರೀ ಶಿಕ್ಷಕರಿಗೆ ಆಯುರ್ಭಾಗ್ಯ ಪ್ರಾಪ್ತಿಸಲಿ. ಇದುವೇ ನಮ್ಮ ಪ್ರಾರ್ಥನೆ.
ಹಾಗೂ ಅಭಿನಂದನೆಯುಕ್ತ ಈ ಸಮಾರಂಭಕ್ಕಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು. ಮುಂದುವರಿಸುವ ಮೊದಲು ನಾನು ಈ ಸಮಾರಂಭವನ್ನು ಯಾವತ್ತೂ ನಿರೀಕ್ಷೆ ಮಾಡಿರಲಿಲ್ಲ. ಆ ಕಾರಣಕ್ಕಾಗಿಯೇ ನಾನು ಹೇಳುವಂಥದ್ದನ್ನೆಲ್ಲ ಸನ್ಮಿತ್ರ ಉರ್ಪನ್ ಸರ್ ಅವರ ಸಮಾರಂಭದಲ್ಲಿ ನಾನು ಎಲ್ಲ ಹೇಳಿಬಿಟ್ಟಿದ್ದೆ. ಜೊತೆಗೆ ನಡೆದಂಥ ಭೋಜನಕೂಟದಲ್ಲೂ ಅದಕ್ಕೆ ಸೇರಿಸಿಕೊಂಡಿದ್ದೆ. ಮುಖ್ಯವಾಗಿ ನನಗೆ ಉತ್ತಮ ಬದುಕನ್ನು ದಯಪಾಲಿಸಿ ಈವರೆಗೆ ಕಾಪಾಡಿದ ಭಗವಂತನ ಉಪಕಾರ ಸ್ಮರಣೆಯನ್ನು ಮಾಡುತ್ತೇನೆ. ಈ ದಿನ ನಾನು ಏನಾಗಿದ್ದೇನೋ ಅದೆಲ್ಲ ಭಗವಂತ ನನಗೆ ನೀಡಿದಂಥ ವರವೆಂದು ಭಾವಿಸುತ್ತೇನೆ. ಅಂತೆಯೇ ನನ್ನ ಜನ್ಮದಾತರಾದಂಥ ಮಾತಾಪಿತರನ್ನು ಸ್ಮರಿಸುತ್ತೇನೆ. ತಂದೆಯವರು ಅಗಲಿದ್ದಾರೆ, ತಾಯಿಯವರು ನಮ್ಮೊಂದಿಗಿದ್ದಾರೆ. ಆದರೆ ಇಳಿ ವಯಸ್ಸಿನಿಂದಾಗಿ ಈ ಸಮಾರಂಭದಲ್ಲಿ ಭಾಗವಹಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಮುಂದುವರಿಸುತ್ತಾ ನನ್ನ ಶಿಕ್ಷಣ ಮುಗಿದ ಕೂಡಲೇ ಬಯಸದೆ ನನಗೆ ಉದ್ಯೋಗವನ್ನು ನೀಡಿದ ಹಾಗೂ ಸಲಹಿದ ಗೌರವಿತ ಕಥೋಲಿಕ್ ಶಿಕ್ಷಣ ಮಂಡಳಿಯವರಿಗೆ ನಾನು ಆಭಾರಿಯಾಗಿದ್ದೇನೆ. ಈ ದಿನ ನಾನು ಬಹಳ ಧನ್ಯನಾಗಿದ್ದೇನೆ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ನನ್ನ ಪರಿಚಯವೇ ಇಲ್ಲದೆ ನನಗೆ ಉದ್ಯೋಗ ನೀಡಿ ಹರಸಿದ ಹಿರಿಯ ಧರ್ಮಗುರುಗಳಾದಂಥ ವಂದನೀಯ ವಲೇರಿಯನ್ ಡಿಸೋಜರವರು ಈ ಸಮಾರಂಭದಲ್ಲಿ ನನ್ನೊಂದಿಗಿದ್ದಾರೆ. ಆವತ್ತು ಅವರು ನನಗೆ ನೀಡಿದ ಅವಕಾಶ ಇವತ್ತು ಈ ಎತ್ತರಕ್ಕೆ ಬೆಳೆಯುವುದಕ್ಕೆ ಸಾಧ್ಯವಾಗಿದೆ. ಫಾದರ್, ನಿಮ್ಮ ಔದಾರ್ಯಕ್ಕಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಗ ಕಥೋಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಗಳಾಗಿದ್ದಂಥ ವಂದನೀಯ ಮೊನ್ಸೆಜೋರ್ ಡೆನಿಸ್ ಮೋರಸ್ ಪ್ರಭುಗಳು ನನ್ನನ್ನು ಪುತ್ತೂರಿನ ಸಂತ ಫಿಲೋಮಿನಾ ಪ್ರೌಢಶಾಲೆಗೆ ಕಳುಹಿಸಿಕೊಟ್ಟಾಗ ಫಾದರ್ ವಲೇರಿಯನ್ ಡಿಸೋಜರವರು ದೂರದ ಅಮೇರಿಕದಲ್ಲಿದ್ದರೂ ನನ್ನನ್ನು ತಮ್ಮ ಸಂಸ್ಥೆಗೆ ಸೇರಿಸಿದರು. ಫಾದರ್, ನೀವು ಅಂದು ತೋರಿದಂಥ ಔದಾರ್ಯ ನನ್ನ ಬದುಕಿಗೆ ಒಂದು ದಾರಿಯಾಯಿತು. ಅದಕ್ಕಾಗಿ ನಾನು ನಿಮಗೆ ಚಿರಋಣಿಯಾಗಿದ್ದೇನೆ. ನಿಮ್ಮ ಆಶೀರ್ವಾದವನ್ನು ಬೇಡುತ್ತಿದ್ದೇನೆ. ಅಂತೆಯೇ ಆಗ ನನ್ನ ಪ್ರಥಮ ಮುಖ್ಯೋಪಾಧ್ಯಾಯರಾಗಿದ್ದಂಥ ದಿವಂಗತ ಡೆನಿಸ್ ಡಿಸೋಜರವರಿಗೆ ನನಗೆ ಮಾರ್ಗದರ್ಶನ ನೀಡಿದಂಥ ಸ್ಮರಣೆ ಮಾಡುತ್ತಾ ಅಗಲಿದ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತೇನೆ. ನಾನು ಪುತ್ತೂರಿನಲ್ಲಿದ್ದಾಗ ಅಲ್ಲಿನ ಹಿರಿಯ ಶಿಕ್ಷಕರು ಈಗ ನಮ್ಮ ಮೇಲೆ ಅಭಿಮಾನ ಇಟ್ಟು ಇಲ್ಲಿ ಬಂದಿದ್ದಾರೆ. ನನಗೆ ಬಹಳಷ್ಟು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಲ್ಲಿ ಅನೇಕರು ಅಗಲಿದ್ದಾರೆ. ಅವರನ್ನು ಸ್ಮರಿಸ್ತೇನೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರುತ್ತೇನೆ. ನಾನು ಪುತ್ತೂರಿನಲ್ಲಿದ್ದಾಗ ನನ್ನ ಆತ್ಮೀಯ ಸ್ನೇಹಿತರಾದಂಥ ಅಣ್ಣನ ಸಮರಾದಂಥ ಶ್ರೀ ಲೂಯಿಸ್ ಮಸ್ಕರಿನಿಸ್ ಅವರ ಕುಟುಂಬ ಸಮೇತ ಹಾಗೂ ಶ್ರೀ ವಿಕ್ಟರ್ ಸಿರಿಲ್ ಲೋಬೋ ಅವರ ಕುಟುಂಬ ಸಮೇತ ನನ್ನೊಂದಿಗೆ ಈ ಸಮಾರಂಭದಲ್ಲಿ ಭಾಗಿಗಳಾಗಿದ್ದಾರೆ. ಅವರ ಆ ಎರಡು ಕುಟುಂಬಗಳಲ್ಲಿ ನಾನು ನನ್ನ ಸ್ವಂತ ಕುಟುಂಬದ ಪ್ರೀತಿಯನ್ನು ಕಂಡಿದ್ದೇನೆ. ಸರ್, ಅಷ್ಟು ದೂರದಿಂದ ನೀವು ಇಲ್ಲಿಗೆ ಬಂದು ನನ್ನನ್ನು ಸಂತೋಷಗೊಳಿಸಿದ್ದೀರಾ. ನಿಮಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. 10 ವರ್ಷಗಳ ಬಳಿಕ ನಾನು ಇದೇ ಸಂದರ್ಭದಲ್ಲಿ ಪುತ್ತೂರಿನಲ್ಲಿದ್ದಾಗ ನನ್ನ ಮುಖ್ಯೋಪಾಧ್ಯಾಯರಾಗಿದ್ದಂಥ ದಿವಂಗತ ಎಂ ಕೇಶವ್ ಭಟ್ ಹಾಗೂ ವೇದಿಕೆಯಲ್ಲಿದ್ದಂಥ ಫಾದರ್ ಕ್ಲೆಮೆಂಟ್ ಮಸ್ಕರಿನಿಸ್ ಅವರಿಗೆ ನಾನು ಆಭಾರಿಯಾಗಿದ್ದೇನೆ. 10 ವರ್ಷಗಳ ನಂತರ ನಾನು ಕಲಿತ ಶಾಲೆಯಾದಂಥ ಮಿಲಾಗ್ರಿಸ್ ಶಾಲೆಗೆ ವರ್ಗವಾಗಿ ಬಂದೆ. ನನ್ನ ಶಿಕ್ಷಕರು ಹಾಗೂ ಮಿಲಾಗ್ರಿಸ್ ಕಾಲೇಜಿನ ಆಗಿನ ಪ್ರಾಂಶುಪಾಲರಾಗಿದ್ದಂಥ ವಂದನೀಯ GW ವಾಸ್ ಇವರನ್ನು ನನ್ನನ್ನು ಮಿಲಾಗ್ರಿಸ್ ಶಾಲೆಗೆ ಬರಮಾಡಿಕೊಂಡಿದ್ದರು. ಅವರನ್ನು ಸ್ಮರಿಸಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಿಲಾಗ್ರಿಸ್ ಶಾಲೆಯಲ್ಲಿ 13 ವರ್ಷವಿದ್ದಾಗ ನನ್ನೊಂದಿಗೆ ಆ ಸಹಪಾಠಿಗಳನ್ನು ಸ್ಮರಿಸ್ತಾ ಇದ್ದೇನೆ. ಅಲ್ಲಿಯ ಅನುಭವವೇ ಬೇರೆಯಾಗಿತ್ತು. ಆಗ ನಾನು ಜೀವನದ ಉಚ್ಛ್ರಾಯ ಸ್ಥಿತಿಯಲ್ಲಿದೆ. 2007ರ ಜುಲೈ 15ರಂದು ಅನಿರೀಕ್ಷಿತವಾಗಿ ವರ್ಗವಾಗಿ ಈ ಶಾಲೆಗೆ ಬಂದೆ. ಆಗ ಇಲ್ಲಿ ವಂದನೀಯ ಕ್ಲೆಮೆಂಟ್ ಮಸ್ಕರಿನಿಸ್ ಅವರು ಪ್ರಾಂಶುಪಾಲರಾಗಿದ್ದರು. ಆರಂಭದಲ್ಲಿ ಸ್ವಲ್ಪ ಅತೃಪ್ತಿ ಇದ್ದರೂ ಕೆಲವೇ ದಿನಗಳಲ್ಲಿ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡೆ. ಫಾದರ್ ಕ್ಲೆಮೆಂಟ್ ಮಸ್ಕರಿನಿಸ್ ಅವರ ಪರಿಚಯ ಮತ್ತು ಒಡನಾಟ ಪುತ್ತೂರಿನಲ್ಲೇ ಇದ್ದ ಕಾರಣ ಬಹಳ ಸುಲಭವಾಯಿತು. ಬಂದ ಮರು ವರ್ಷವೇ ಶಾಲೆಯ ಹಿರಿಯ ಶಿಕ್ಷಕಿ ಶ್ರೀಮತಿ ಎಲೀನಾ ಮಸ್ಕರಿನಿಸ್ನವರು ನಿವೃತ್ತಿಯಾದಾಗ ಅವರ ಸ್ಥಾನಕ್ಕೆ ನಾನು ಏರಿದೆ. ಪರಿಣಾಮವಾಗಿ ಶಾಲೆಯ ಆಡಳಿತದ ಅನುಭವ ಹತ್ತಿರದಿಂದ ಪಡೆಯುವಂತಾಯಿತು. ಪ್ರಾಂಶುಪಾಲರಾಗಿದ್ದಂಥ ವಂದನೀಯ ಕ್ಲೆಮೆಂಟ್ ಮಸ್ಕರಿನಿಸ್ನವರು ನೀಡಿದ ಉತ್ತೇಜನ ಮತ್ತು ಪ್ರೋತ್ಸಾಹ ನನ್ನನ್ನು ಹುರಿದುಂಬಿಸಿತ್ತು.
2014ರಲ್ಲಿ ಅವರು ಸ್ವಯಂ ನಿವೃತ್ತಿ ಪಡೆದಾಗ ನಮ್ಮ ಸಂಚಾಲಕರಾಗಿದ್ದ ದಿವಂಗತ ಫಾದರ್ ಥಾಮಸ್ ಡಿಸೋಜಾ ಅವರು ವರ್ಗಾವಣೆಯಾಗಿ ಅವರ ಸ್ಥಾನಕ್ಕೆ ವಂದನೀಯ ಡಾಕ್ಟರ್ JB ಸರ್ಡಾನ್ ಅವರು ಆಗಮಿಸಿದರು. ಆಗ ನನ್ನನ್ನು ಪ್ರಭಾರ ಮುಖ್ಯೋಪಾಧ್ಯಾಯರಾಗಿ ಮುಂದೆ ಪೂರ್ಣಕಾಲಿಕ ಮುಖ್ಯೋಪಾಧ್ಯಾಯರಾಗಿ ನೇಮಕ ಮಾಡಿದರು. ನನಗೆ ಆಡಳಿತದಲ್ಲಿ ತರಬೇತಿ ನೀಡಿದ ವಂದನೀಯ ಕ್ಲೆಮೆಂಟ್ ಮಸ್ಕರಿನಿಸ್ ಅವರಿಗೆ ನಾನು ಋಣಿಯಾಗಿದ್ದೇನೆ. ಹಾಗೆಯೇ ದಿವಂಗತ ಥಾಮಸ್ ಡಿಸೋಜರ ಆತ್ಮಕ್ಕೆ ನಾನು ಚಿರಶಾಂತಿಯನ್ನು ಕೋರುತ್ತೇನೆ. ನಾನು ಮುಖ್ಯೋಪಾಧ್ಯಾಯನಾದ ಬಳಿಕ ನನಗೆ ಹತ್ತಿರದಿಂದ ಮಾರ್ಗದರ್ಶನ ನೀಡುತ್ತಿದ್ದವರು ಈಗಿನ ಸಂಚಾಲಕರಾಗಿದ್ದ ವಂದನೀಯ ಡಾಕ್ಟರ್ JB ಸರ್ಡಾನರವರು. ಮೊದಲ ವರ್ಷ ಶಾಲಾ ಫಲಿತಾಂಶ ಕುಸಿಯಿತು. ಆ ಸಂದರ್ಭದಲ್ಲಿ ಪೂಜ್ಯ ಸಂಚಾಲಕರಿಗೆ ಬಹಳ ಬೇಸರವಾಗಿತ್ತು. ಮುಂದಿನ ವರ್ಷ ಉತ್ತಮ ಫಲಿತಾಂಶವನ್ನು ಪಡೆಯುವಂತೆ ಸಲಹೆ ಸೂಚನೆಗಳನ್ನು ನೀಡಿ ಹತ್ತಿರದಿಂದ ಶಾಲೆಯ ಮೇಲೆ ನಿಗಾವಹಿಸಿ ಮಾರ್ಗದರ್ಶನ ನೀಡಿದ್ದರಿಂದ ನಂತರದ ವರ್ಷಗಳಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುವಂತಾಯಿತು. ಸಂಚಾಲಕರು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅವಶ್ಯ ಇರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ಜೊತೆಗೆ ಆಗಾಗ ಬಿಡುವು ಮಾಡಿಕೊಂಡು ಶಾಲೆಗೆ ಬಂದು ಪರಿಶೀಲನೆ ಮಾಡುತ್ತಾ ಇದ್ದರು. ವಿದ್ಯಾರ್ಥಿ ಮತ್ತು ಪೋಷಕರೊಂದಿಗೆ ನಿಕಟ ಸಂಬಂಧವಿಟ್ಟು ಶಾಲೆಯ ಬಗ್ಗೆ ಪರಿಶೀಲನೆ ಮಾಡುತ್ತಿದ್ದಾರೆ. ನನ್ನ ಮೇಲೆ ವಿಶ್ವಾಸ ಇಟ್ಟು ಸ್ವಾತಂತ್ರ್ಯ ನೀಡಿ ಪ್ರೋತ್ಸಾಹಿಸ್ತಾ ಇದ್ದರು. ನಾನು ಯಾವುದೇ ಸಂದರ್ಭದಲ್ಲಿ ಸಂಪರ್ಕಿಸಿದಾಗ ಕೂಡಲೇ ಸ್ಪಂದಿಸುತ್ತಿದ್ದಾರೆ. ಎಡವಿದಾಗ ತಿದ್ದಿ ಮಾರ್ಗದರ್ಶನ ನೀಡ್ತಿದ್ದರು. ಗೆದ್ದಾಗ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಿದ್ದರು. ಫಾದರ್, ನಿಮ್ಮ ನಾಯಕತ್ವದಲ್ಲಿ ಕೆಲಸ ಮಾಡುವುದೇ ಒಂದು ಉತ್ಸಾಹದಾಯಕವಾಗಿತ್ತು. ನೋವು ದಣಿವು ಈ ಸಂದರ್ಭಗಳಲ್ಲಿ ಗೊತ್ತಾಗುತ್ತಿರಲಿಲ್ಲ. ಇದೇ ಸಂದರ್ಭದಲ್ಲಿ ನನಗೆ ಮುಂಬತ್ತಿ ನೀಡಿದ ಕಥೋಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಗಳಾಗಿದ್ದಂಥ ವಂದನೀಯ ಜೆರಾಲ್ಡ್ ಡಿಸೋಜರನ್ನು ಸ್ಮರಿಸ್ತೇನೆ ಮತ್ತು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈಗಿನ ಕಾರ್ಯದರ್ಶಿಗಳಾಗಿರುವಂಥ ವಂದನೀಯ ಆಂಟನಿ ಶೇರರ್ ಅವರಿಗೂ ಧನ್ಯವಾದಗಳು. ಸಮೂಹ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರ ಒಡನಾಟ ನನಗೆ ಆನೆ ಬಲವನ್ನು ತಂದುಕೊಟ್ಟಿತ್ತು. ಯಾವುದೇ ಕಾರ್ಯಕ್ರಮ ಇರಲಿ ಸಮೂಹ ವಿದ್ಯಾಸಂಸ್ಥೆಗಳ ಸಹಕಾರದಿಂದ ಪರಿಣಾಮಕಾರಿಯಾಗಿ ಯಶಸ್ವಿಗೊಳಿಸುವುದು ಸಾಧ್ಯವಾಗ್ತಾ ಇತ್ತು. ಕಷ್ಟ ಸಂದರ್ಭದಲ್ಲಿ ಜೊತೆಗೆದ್ದು ಸಹಕಾರ ನೀಡಿದ್ದೀರಿ. ಇದಕ್ಕಾಗಿ ಸಮೂಹ ವಿದ್ಯಾಸಂಸ್ಥೆಗಳ ಎಲ್ಲ ಮುಖ್ಯಸ್ಥರಿಗೆ ನಾನು ಚಿರಋಣಿಯಾಗಿದ್ದೇನೆ. ಅದರಲ್ಲೂ ಪ್ರಾಂಶುಪಾಲರ ಫಾದರ್ ಎಡ್ವಿನ್ ಮಸ್ಕರಿನಿಸ್ ಮತ್ತು ನಾವು ಒಂದೇ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಅವರ ಸಹಕಾರ ಬಹಳ ಅನಿವಾರ್ಯವಾಗ್ತಾ ಇತ್ತು. ನಿರಾಶೆಗೊಳಿಸದೆ ಸದಾ ಸ್ಪಂದಿಸ್ತಾ ಇದ್ದರು. ಅವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸಮೂಹ ವಿದ್ಯಾಸಂಸ್ಥೆಗಳ ಎಲ್ಲ ಶಿಕ್ಷಕೇತರ ವರ್ಗದವರಿಗೆ, ಮುಖ್ಯವಾಗಿ ನನ್ನ ಸಹಪಾಠಿಗಳಿಗೆ ಧನ್ಯವಾದಗಳು. ನೀವು ನೀಡಿದ ಸಹಕಾರಕ್ಕಾಗಿ ಧನ್ಯವಾದಗಳು. ಇದರಿಂದಾಗಿ ನಾನು ನನ್ನ ಕರ್ತವ್ಯಗಳನ್ನು ಪಾಲಿಸುವುದು ಸಾಧ್ಯವಾಯಿತು. ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹಗಳಿಗೆ ಮಗದೊಮ್ಮೆ ಧನ್ಯವಾದಗಳು. ಪೆರ್ಮನೂರ್ ಚರ್ಚಿನಲ್ಲಿ ಸೇವೆ ಸಲ್ಲಿಸಿದ ಎಲ್ಲ ಧರ್ಮಗುರುಗಳ ಸ್ಮರಣೆ ಮಾಡುತ್ತಾನೆ. ಅವರೆಲ್ಲರೂ ನನಗೆ ಬಹಳ ಸಹಕಾರ ನೀಡಿದ್ದಾರೆ. ಈಗಿನ ಧರ್ಮಗುರುಗಳಾದಂಥ ವಂದನೀಯ ಸ್ಟ್ಯಾನಿ ಪಿಂಟೋ, ವಂದನೀಯ ಲೈಜಲ್ ಡಿಸೋಜಾ, ಡೀಕನ್ ಪ್ರಮೋದ್, ಬ್ರದರ್ ಕಿರಣ್ ಇವರಿಗೂ ಧನ್ಯವಾದಗಳು. ಚರ್ಚಿನ ಪಾಲನಾ ಸಮಿತಿಯ ಹಿಂದಿನ ಹಾಗೂ ಈಗಿನ ಉಪಾಧ್ಯಕ್ಷರುಗಳಿಗೆ, ಆಡಳಿತ ಮಂಡಳಿಯ ಸದಸ್ಯರುಗಳಿಗೆ ಧನ್ಯವಾದಗಳು. ಪೆರ್ಮನೂರ್ ಚರ್ಚ್ ವ್ಯಾಪ್ತಿಯ ಕಾನ್ವೆಂಟಿನ ಎಲ್ಲ ಸುಪೀರಿಯರ್ಗಳಿಗೆ, ಸಿಸ್ಟರ್ಸ್ಗಳಿಗೆ, ಪ್ರತ್ಯೇಕವಾಗಿ ಎಲೋಷನ್ ಬಾಯ್ಸ್ ಹೋಮಿನ ಸಿಸ್ಟರ್ಸ್ಗಳಿಗೆ, ಸಿಬ್ಬಂದಿಗಳಿಗೆ ನನ್ನ ಪ್ರತ್ಯೇಕ ಧನ್ಯವಾದಗಳು. ಈ ದಿನ ವಿಶೇಷವಾಗಿ ಸ್ಮರಿಸಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ನನ್ನ ಕಚೇರಿ ಸಿಬ್ಬಂದಿಗಳಾಗಿದ್ದಂಥ ಶ್ರೀ ವಿಲಿಯಂ ಡಿಸೋಜಾ, ಶ್ರೀಮತಿ ಬಬಿತಾ ಪಿಂಟೋ, ಶ್ರೀ ಫ್ರಾನ್ಸಿಸ್ ಕಾಸ್ಟಾ, ಶ್ರೀಮತಿ ಭವ್ಯ ಹಾಗೂ ಶ್ರೀಮತಿ ರೆಮೇಜಾ ಇವರಿಗೆ. ಇವರೊಂದಿಗೆ ನಾನು ಹೆಚ್ಚಿನ ಸಮಯವನ್ನು ಕಳೆಯುತ್ತಿದ್ದೆ ಮತ್ತು ನನ್ನ ಅನಿಸಿಕೆ ಭಾವನೆಗಳನ್ನು ಹಂಚಿಕೊಳ್ತಾ ಇದೆ. ರೆಮೇಜಾ ಬಾಯಿಯವರು ದಿನ ನನಗೆ ರುಚಿಯಾದ ಊಟವನ್ನು ಸಿದ್ಧಪಡಿಸ್ತಾ ಇದ್ದರು. ಮುಗಿಸುವ ಮೊದಲು ಈ ಗುರುವಂದನ ಕಾರ್ಯಕ್ರಮದ ರೂವಾರಿಯಾಗಿರುವಂಥ ಸಂಚಾಲಕರನ್ನು, ಅದನ್ನು ಕಾರ್ಯರೂಪಕ್ಕೆ ತಂದಿರುವಂಥ ಎಲ್ಲ ಶಿಕ್ಷಕರ ಬಂಧುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಮಾರಂಭವನ್ನು ಬಹಳ ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಿದ್ದೀರಾ. ನಿಮಗೆಲ್ಲ ಮಗದೊಮ್ಮೆ ಧನ್ಯವಾದಗಳು. ಈ ಸಮಾರಂಭದಲ್ಲಿ ಭಾಗವಹಿಸಿ ನನ್ನನ್ನು ಹರಿಸಿದ ಹಿರಿಯ ಧರ್ಮಗುರುಗಳಾದಂಥ ಫಾದರ್ ವಲೇರಿಯನ್ ಡಿಸೋಜರವರಿಗೂ, ನನ್ನದೇ ಚರ್ಚಿನ ಧರ್ಮಗುರುಗಳಾಗಿರುವಂಥ ವಂದನೀಯ ಸಂತೋಷ ಡಿಸೋಜರಿಗೆ ಹಾಗೂ ಎಲ್ಲ ಧರ್ಮಗುರುಗಳಿಗೆ, ಧರ್ಮ ಭಗಿನಿಯರಿಗೆ, ಆಡಳಿತ ಮಂಡಳಿ ಸದಸ್ಯರಿಗೆ, ಪೋಷಕರಿಗೆ, ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಧನ್ಯವಾದಗಳು. ಭಗವಂತ ಸಂಸ್ಥೆಯ ಪಾಲಕರಾಗಿರುವಂಥ ಸಂತ ಸೆಬಾಸ್ಟಿಯನ್ ಮೂಲಕ ನೀಡಿದ ಆಶೀರ್ವಾದಗಳಿಂದ
ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ ಪ್ರೋತ್ಸಾಹದಿಂದ ನಾನು ನನ್ನ ಕರ್ತವ್ಯಗಳನ್ನು ಸರಿಯಾಗಿ ಪಾಲಿಸಿ ಗೌರವದಿಂದ ನಿರ್ಗಮಿಸುವುದು ಸಾಧ್ಯವಾಗಿದೆ. ನಿಜವಾಗಿ ಹೇಳುವುದಾದರೆ ರೈಮಂಡ್ ಸರ್ ಬಗ್ಗೆ ಬೇರೊಂದು ಭಾಷಣವನ್ನು ತಯಾರು ಮಾಡಿದ್ದೆ, ಆದರೆ ಸಿಲ್ವಿಯಾ ಮೇಡಮ್ ರವರು ಭಾಷಣ ಮಾಡುವಾಗ ತಮ್ಮ ಸಹೋದರಿಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಈಗ ನಾನು ಸಂಚಾಲಕರಾಗಿ ನನ್ನ ಅನಿಸಿಕೆಗಳು ಏನಿವೆ ಅದನ್ನು ನಾನು ಹೇಳಲು ಇಚ್ಛಿಸ್ತೇನೆ. ಒಬ್ಬ ಸಂಚಾಲಕನಾಗಿ ಯಾವ ರೀತಿಯ ಒಬ್ಬ ಹೆಡ್ ಮಾಸ್ಟ್ರು ನಮ್ಮ ಪ್ರೌಢಶಾಲೆಗೆ ಇರಬೇಕು ಅಂತ ಹೇಳುವಾಗ ಒಬ್ಬ ಉತ್ತಮ ನಾಯಕನಾಗಿರಬೇಕು. ದ ಒನ್ ಹೂ ನೋಸ್ ದ ವೇ, ಲೀಡ್ಸ್ ದ ವೇ ಆ್ಯಂಡ್ ವಾಕ್ಸ್ ದ ವೇ ಅಂತ ಇಂಗ್ಲೀಷಲ್ಲಿ ನಾವು ಹೇಳ್ತೇವೆ. ತಾನೆಲ್ಲಿಗೆ ಹೋಗಬೇಕು ಎಂಬುದನ್ನು ಅರಿತಿರುವ, ಆ ಮಾರ್ಗದಲ್ಲಿ ನಡೆದು ಇತರರನ್ನು ನಡೆಸಿದ ಒಬ್ಬ ಧೀಮಂತ ನಾಯಕ, ಒಬ್ಬ ಉತ್ತಮ ಅಧ್ಯಾಪಕ. ಎರಡನೇದಾಗಿ ಸಂಚಾಲಕರಿರಲಿ, ಆಡಳಿತ ಮಂಡಳಿಯ ಸದಸ್ಯರಿರಲಿ, ಶಾಲೆ ಬಗ್ಗೆ ಅದೆಷ್ಟೋ ಸಮಸ್ಯೆಗಳಿದ್ದರೂ ಶಾಲಾ ಆಡಳಿತ ಮಂಡಳಿಗೆ ಯಾವುದೇ ರೀತಿಯ ತೊಂದರೆಗಳನ್ನು, ಸಮಸ್ಯೆಗಳನ್ನು ನೀಡದ ಒಬ್ಬ ಉತ್ತಮ ಹೆಡ್ ಮಾಸ್ಟರ್. ಮೂರನೇದಾಗಿ ತನ್ನ ಸಂಬಳವನ್ನು ಶಾಲೆಯ ಅಭಿವೃದ್ಧಿಗಾಗಿ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವುದಕ್ಕಾಗಿ, ಇತರರಿಗೆ ಸಹಾಯ ಮಾಡುವುದಕ್ಕಾಗಿ ಯಾವಾಗಲೂ ಧಾರಾಳ ಮನಸ್ಸನ್ನು ಹೊಂದಿಕೊಂಡಿದ್ದ ಒಬ್ಬ ಉತ್ತಮ ಹೆಡ್ ಮಾಸ್ಟರ್. ನಾಲ್ಕನೇದಾಗಿ ಸರಕಾರಿ ಅಧಿಕಾರಿಗಳೊಂದಿಗೆ ಬಹಳಷ್ಟು ಉತ್ತಮವಾದ ರೀತಿಯಲ್ಲಿ ಸ್ಪಂದಿಸಿದ ಒಬ್ಬ ಸ್ಪೆಷಲ್ ಹೆಡ್ ಮಾಸ್ಟರ್. ಐದನೇದಾಗಿ ಸಮಯ ಪ್ರಜ್ಞೆ, ಕ್ಲಪ್ತ ಸಮಯಕ್ಕೆ ಶಾಲೆಗೆ ಬಂದು ಎಲ್ಲವೂ ಸುಸೂತ್ರವಾಗಿ ನಡೆಸಿಕೊಟ್ಟ ಹೆಡ್ ಮಾಸ್ಟರ್. ಆರನೇದಾಗಿ ತಮ್ಮ ಸ್ಪಷ್ಟ ನಿಲುವು ಇದ್ದರೂ ಸಂಚಾಲಕರಿರಲಿ, ಆಡಳಿತ ಮಂಡಳಿಯ ನಿರ್ಧಾರಗಳೇನಿರಲಿ ಅದಕ್ಕೆ ತಲೆಬಾಗಿದ ಹೆಡ್ ಮಾಸ್ಟರು. ಏಳನೇದಾಗಿ ಅವರು ತಮ್ಮ ಮಾತಿನಿಂದ ಇತರರಿಗೆ ಬುದ್ಧಿವಾದ ಹೇಳಿದ ಹೆಡ್ ಮಾಸ್ಟರ್, ಅಧ್ಯಾಪಕರಲ್ಲ. ತನ್ನ ಜೀವನ ಶೈಲಿಯ ಮೂಲಕ, ತನ್ನ ಕರ್ತವ್ಯ ನಿಷ್ಠೆಯ ಮೂಲಕ, ತನ್ನ ಕೆಲಸದ ಮೂಲಕ ಅಧ್ಯಾಪಕ ವೃಂದಕ್ಕೆ ಹಾಗೂ ಮಕ್ಕಳಿಗೆ ನೀತಿ ಬೋಧೆ ಹೇಳಿಕೊಟ್ಟ ಮಾಸ್ಟರ್. ಎಂಟನೇದಾಗಿ ಯಾವುದೇ ರೀತಿಯ ಸ್ವಾರ್ಥವಿಲ್ಲದ, ತನಗೆ ಹೆಸರು ಬೇಕೆಂಬ ಚಿಂತೆ ಇಲ್ಲದ ಒಬ್ಬ ಹೆಡ್ ಮಾಸ್ಟರ್. ಈ ಶಾಲೆಯಲ್ಲಿ ನಾನು ಬಂದಾಗಿನಿಂದ ಅವರು ಹೆಡ್ ಮಾಸ್ಟರ್ ಆಗಿರ್ತಾರೆ, ಆದರೆ ಯಾವ ಮೂಲೆಗೆ ಹೋದರೂ ಕೂಡ ಅವರ ಹೆಸರು ಕಾಣಸಿಗುವುದಿಲ್ಲ, ಅವರ ಹೆಸರು ಕಾಣಸಿಗುವ ಅಗತ್ಯವೂ ಇಲ್ಲ. ಯಾಕೆಂದರೆ ಅವರ ವ್ಯಕ್ತಿತ್ವವೇ ಇಲ್ಲಿ ಬಾಳುವಂಥದ್ದು, ಖಂಡಿತವಾಗಿದ್ದು ಬಾಳುತ್ತದೆ ಎಂಬುದರ ಬಗ್ಗೆ ಎರಡು ಮಾತಿಲ್ಲ. ಒಂಬತ್ತನೇದಾಗಿ ಸಮೂಹ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ, ಸಮೂಹ ಸಂಸ್ಥೆಗಳ ಅಧ್ಯಾಪಕರೊಂದಿಗೆ, ಸಮೂಹ ಸಂಸ್ಥೆಗಳ ಆಡಳಿತ ಮಂಡಳಿಯೊಳಗೆ ಸಹಕರಿಸಿದ ಒಬ್ಬ ಹೆಡ್ ಮಾಸ್ಟರ್. ಹಿ ಈಸ್ ಎ ಮ್ಯಾನ್ ಆಫ್ ಟೀಮ್ ವರ್ಕ್. ಹತ್ತನೇದಾಗಿ ಈ ಎಲ್ಲ ಸಂಗತಿಗಳನ್ನು ಮನದಾಳದಲ್ಲಿ ಇಟ್ಟುಕೊಂಡು ಸೇವೆ ಸಲ್ಲಿಸಿದ ರೇಮಂಡ್ ಸರ್, ದೇವರು ನಿಮಗೆ ಆಯುರಾರೋಗ್ಯವನ್ನು ನೀಡಲಿ, ಭಗವಂತನ ಆಶೀರ್ವಾದ ನಿಮ್ಮ ಇರಲಿ ಎಂದು ಹಾರೈಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಸೊಬಗನ್ನು ದ್ವಿಗುಣಗೊಳಿಸಿದ ಇಂದಿನ ಮುಖ್ಯ ಅತಿಥಿಗಳಾದ ನಿಕಟಪೂರ್ವ ಪ್ರಾಂಶುಪಾಲರೂ ಆಗಿದ್ದ ಅತಿವಂದನೀಯ ಫಾದರ್ ಕ್ಲೆಮೆಂಟ್ ಮಸ್ಕರೇನಸ್ ರವರಿಗೂ ಸರ್ವರ ಪರವಾಗಿ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಸಲ ಜಲಧಿ ತರಂಗ, ತವ ಶುಭ ನಾಮೆ ಜಾಗೆ, ತವ ಶುಭ ಆಶಿಷ ಮಾಗೆ, ಗಾಹೆ ತವ ಜಯ ಗಾಥಾ, ಜನಗಣ ಮಂಗಳ